ಎಸ್ ಹರೇ ಕೃಷ್ಣ. ಎಲ್ಲರಿಗೂ ಸ್ವಾಗತ. ಶ್ರೀಮದ್ ಭಾಗವತಂ ಕ್ಲಾಸಿಗೆ ಸ್ವಾಗತ, ಸುಸ್ವಾಗತ. ಶ್ರೀಮದ್ ಭಾಗವತಂ 3ನೇ ಸ್ಕಂದ 27ನೇ ಅಧ್ಯಾಯ ಶ್ಲೋಕ 24. ಹರೇ ಕೃಷ್ಣ. ಮುಕ್ತ ಭೋಗ ಪರಿತ್ಯಕ್ತ ದುಷ್ಟದೋಷ ಚ ನಿತ್ಯಶ ನಾಈಶ್ವರಸ್ಯ ಅಶುಭಂ ದತ್ತೆ ಸ್ವೇ ಮಹಿಮ್ನಿ ಸ್ಥಿತಸ್ಯ ಚ. ಅನುವಾದ ಮತ್ತು ಭಾವಾರ್ಥ ಬೈ ಇಸ್ ಡಿವೈನ್ ಗ್ರೇಸ್ ಅಭಯ ಚರಣಾರವಿಂದ ಭಕ್ತಿವೇದಾಂತ ಸ್ವಾಮಿ ಶಿಲ ಪ್ರಭುಪಾದ ಶ್ರೀಲ ಪ್ರಭುಪಾದ್ ಕಿ ಜೈ. ಭೌತಿಕ ಪ್ರಕೃತಿಯ ಮೇಲೆ ಪ್ರಭುತ್ವ ನಡೆಸುವ ತನ್ನ ಅಪೇಕ್ಷೆಯ ದೋಷವನ್ನು ಕಂಡುಕೊಳ್ಳುತ್ತಾನೆ, ಆದ ಕಾರಣ ಅದನ್ನು ತ್ಯಜಿಸುತ್ತಾನೆ. ಹೀಗೆ ಜೀವಿಯು ಸ್ವತಂತ್ರನಾಗುತ್ತಾನೆ ಮತ್ತು ತನ್ನ ಹಿರಿಮೆಯಲ್ಲಿ ನಿಲ್ಲುತ್ತಾನೆ. ಎಸ್, ಎಲ್ಲರಿಗೆ ಸ್ವತಂತ್ರನಾಗಲಿಕ್ಕೆ ಇಚ್ಛೆ, ಪೂರ್ತಿ ಇಂಡಿಪೆಂಡೆಂಟ್. ಇದಕ್ಕೆ ಸಣ್ಣ ಒಂದು ಉದಾಹರಣೆ ಹೇಳ್ತೇನೆ. ಇದೊಂದು ಸನ್ಯಾಸಿ ಯೂತ್ನವರಿಗೆ ಕ್ಲಾಸ್ ಮಾಡ್ತಾ ಇದ್ರು. ಆಗ ಅವರೊಂದು ಪ್ರಶ್ನೆ ಕೇಳಿದ್ರು. ಅವರ ಪ್ರಶ್ನೆ ಅಂತ ಅಂದ್ರೆ, ಎಲ್ಲ ಅಂದ್ರೆ ಯಾರು ಕೃಷ್ಣ ಬಗ್ಗೆ ಸೀರಿಯಸ್ ಆದವರಲ್ಲ, ಯೂತ್ ಕಾಲೇಜ್ ಸ್ಟೂಡೆಂಟ್ಸ್, ಅವರಿಗೆ ಒಂದು ಪ್ರೋಗ್ರಾಮ್ ಮಾಡ್ತಾ ಇದ್ದಾರೆ. ಅವರು ಕೇಳಿದ್ರು, ನಿಮ್ಗೆ ಬೀದಿ ನಾಯಿ ಆಗ್ಬೇಕಾ ಅಲ್ಲ ಈ ಎಂದಿರುವಂತದ್ದು ಮನೆಯಲ್ಲಿ ಸಾಕ್ತಾರಲ್ಲ, ತುಂಬಾ ಹಣ ಕೊಟ್ಟು ನಾಯಿ ತರ್ತಾರೆ, ಕಾಸ್ಟ್ಲಿ, ಅದು ಆಗ್ಬೇಕಂತ ಕೇಳಿದ್ರು. ಈ ಪ್ರಶ್ನೆ ಕೇಳಿದ್ರು. ಅದಕ್ಕೆ ಸ್ಟೂಡೆಂಟ್ಸ್ ಕೇಳಿದ್ರು, ಎರಡರದ್ದು ನೀವು ಅಡ್ವಾಂಟೇಜಸ್ ಹೇಳಿ ಅಂತ ಹೇಳಿದ್ರು. ಸನ್ಯಾಸಿ ಹತ್ರ ಅದಕ್ಕೆ ಅವ್ರು ಹೇಳಿದ್ರು, ಅಡ್ವಾಂಟೇಜ್ ಅಂತ ಅಂದ್ರೆ ಫಸ್ಟ್ಗೆ ನಾನು ಡಿಸ್ಅಡ್ವಾಂಟೇಜ್ ಹೇಳ್ತೇನೆ ಹೇಳಿದ್ರು. ಡಿಸ್ಅಡ್ವಾಂಟೇಜ್ ಅಂತ, ಈ ನಾಯಿಗೆ ಸರಿಯಾಗಿ ತಿನ್ಲಿಕ್ಕೆ ಸಿಗುವುದಿಲ್ಲ, ಯಾವುದು ಬೀದಿ ನಾಯಿಗೆ, ಮತ್ತೆ ಎಲ್ಲರೂ ಕಲ್ಲು ಹೊಡಿತಾ ಇರ್ತಾರೆ. ಆದ್ರೆ ಈ ಪಾಶ್ ನಾಯಿಗೆ ಎಂತ ಸರಿಯಾಗಿ ತಿನ್ಲಿಕ್ಕೆ ಸಿಗ್ತದೆ. ಹೆಚ್ಚಿನವರ ನಾಯಿ ಇರ್ಬೋದು ಮನೆಯಲ್ಲಿ. ಎಸ್, ಪಾಶ್ ನಾಯಿ ನಾವು ಸಾಕುವಂಥದ್ದು, ಹಣ ಕೊಟ್ಟೆಲ್ಲ ಉಂಟ. ಯಾರ ಹತ್ರ ಉಂಟು ಮನೆಯಲ್ಲಿ ನಾಯಿ? ಎಸ್, ಹರೇ ಕೃಷ್ಣ. ಅನ್ಮ್ಯೂಟ್ ಮಾಡಿದ್ದೇನೆ. ಹೇಗೆ ನೀವು ಸಾಕ್ತೀರ? ಅದಕ್ಕೆ ಎಲ್ಲ ಐಟಮ್ಸ್ ಎಲ್ಲ ತರ್ತೀರಲ್ಲ, ತಿನ್ನುವಂಥದ್ದು ಮತ್ತೆ ಅದನ್ನು ಸ್ನಾನ ಮಾಡಿಸುವಂಥದ್ದು, ಯಾರೆಲ್ಲ ಮಾಡ್ತೀರಿ? ಹರೇ ಕೃಷ್ಣ. ಅನ್ಮ್ಯೂಟ್ ಮಾಡಿದ್ದೇನೆ. ಯಾರಾದ್ರೂ ನಾಯಿ? ಓಕೆ, ಯಾರಿಲ್ವಾ ನಾಯಿ ಇರುವವರು? ಓಕೆ ಓಕೆ, ಈ ರೀತಿ ಎಲ್ಲ ಮಾಡ್ತಾರೆ, ನೀವು ನೋಡಿರ್ಬೋದು. ನಾಯಿಯನ್ನು ತುಂಬಾ ತುಂಬಾ ಕೇರ್ ತಗೊಳ್ತಾರೆ ನಾಯಿದು. ಹಾಗೆ ಸನ್ಯಾಸಿ ಹೇಳಿದ್ರು ಎಂತ ಅಂದ್ರೆ, ಈ ನಾಯಿಗೆ ತಿನ್ಲಿಕ್ಕೆ ಸರಿ ಸಿಗುವುದಿಲ್ಲ, ಬೀದಿ ನಾಯಿಗೆ, ಮತ್ತೆ ಎಲ್ಲರೂ ಕಲ್ಲೆಲ್ಲ ಹೊಡಿತಾ ಇರ್ತಾರೆ. ಈ ನಾಯಿಗೆ, ಯಾವುದು ಪಾಶ್ ನಾಯಿಗೆ, ಅದಕ್ಕೆ ಸರಿಯಾಗಿ ತಿನ್ಲಿಕ್ಕೆ ಸಿಗ್ತದೆ, ಯಾರು ಕಲ್ಲು ಹೊಡೆಯುವುದಿಲ್ಲ. ಮತ್ತೆ ಕೆಲವರೆಲ್ಲ ಬೆಡ್ ಒಳಗೆ ಕೂಡ, ಮನೆ ಒಳಗೆಲ್ಲ ಇರ್ತದೆ ಈಗ ನಾಯಿ. ಆಕ್ಚುಲಿ ನಾಯಿ ಹಿಂದಿನ ಕಾಲದಲ್ಲಿ ಕೂಡ ಇತ್ತು, ಮನೆ ಒಳಗೆ ಇರಲಿಲ್ಲ, ಹೊರಗೆ ಅಂದ್ರೆ ತುಂಬಾ ಎಕರೆಗಟ್ಟಲೆ ಜಾಗಿರುವಾಗ ಅದು ಕಾಯ್ತದೆ ರಾತ್ರಿಯಲ್ಲ. ಅಂದ್ರೆ ನಾಯಿ ನೀವೆಂತ ಹೇಳುವಂಥದ್ದು, ನಾಯಿದು ಒಂದು ಒಳ್ಳೆ ಕ್ವಾಲಿಟಿ ಅಂತ ಅಂದ್ರೆ, ನೀವು ಅದಕ್ಕೆ ಊಟ ಹಾಕಿದ್ರೆ ಅದ ಎಂತ ಹೇಳುವಂಥದ್ದು ಋಣವನ್ನು ಅದು ತೀರಿಸ್ತದೆ. ಅಂದ್ರೆ ಇಟ್ ವಿಲ್ ಬಿ ಒಬೀಡಿಯಂಟ್. ನಾಯಿದು ಒಂದು ಕ್ವಾಲಿಟಿ, ಒಳ್ಳೆ ಕ್ವಾಲಿಟಿ. ಹಾಗೆ ಅವ್ರು ಹೇಳಿದ್ರು, ಒಳ್ಳೆ ರೀತಿಯಲ್ಲಿ ಅದಕ್ಕೆ ಎಂತ ಹೇಳುವಂಥದ್ದು ಮನೆಯಲ್ಲಿ ನೋಡಿಕೊಳ್ತಾರೆ. ಪಾಶ್ ನಾಯಿ ತುಂಬಾ ಹಣ ಕೊಟ್ಟು ಕೂಡ ತರುವಂಥದ್ದು. ಅದಕ್ಕೆ ಕೆಲವೆಲ್ಲ 1 ಲಕ್ಷದ್ದು 2 ಲಕ್ಷದ್ದು ಈ ರೀತಿ ಎಲ್ಲ ಉಂಟು, 50,000ದ್ದು. ಹಾಗೆ ನಾಯಿಗೆ ಹಣ ಕೊಟ್ಟು ಎಲ್ಲ ತರ್ತಾರೆ. ಮತ್ತೆ ಈ ರೀತಿ ಹೇಳಿದವರು ಅದರದ್ದು ಇದರದ್ದು ಡಿಸ್ಅಡ್ವಾಂಟೇಜ್ ಯಾವ್ದ್ರದ್ದು, ಬೀದಿ ನಾಯಿದು. ಇದರದ್ದು ಅಡ್ವಾಂಟೇಜ್ ಹೇಳಿದ್ರು. ಮತ್ತೆ ನೆಕ್ಸ್ಟ್ ಪಾಯಿಂಟ್ ಹೇಳಿದ್ರು, ಇದರದ್ದು ಅಡ್ವಾಂಟೇಜ್ ಯಾವುದು, ಬೀದಿ ನಾಯಿದು. ಬೀದಿ ನಾಯಿ
ಟೋಟಲಿ ಇಂಡಿಪೆಂಡೆಂಟ್, ಎಂತ ಬೇಕಿದ್ರು ಮಾಡ್ಬೋದು. ಆದ್ರೆ ಮನೆಯಲ್ಲಿ ಮನೆ ಒಳಗೆಲ್ಲ ಇರುವಂತ ಪಾಶ್ ನಾಯಿ ಅದು ಇಂಡಿಪೆಂಡೆಂಟ್ ಅಲ್ಲ. ಕೆಲವು ಸರಿ ಕೋಣೆಯಲ್ಲೆಲ್ಲ ಆಗ್ತಾರೆ ಲಾಕಲ್ಲಿ, ಅಲ್ಲಿ ಇರ್ಬೇಕು ಅದು. ಯಾರಾದ್ರೂ ಗೆಸ್ಟ್ ಬಂದರೆ ಮತ್ತೆ ಗೆಸ್ಟ್ ಹೋದ ಮೇಲೆ ಬಾಗಿಲು ತೆಗಿತಾರೆ. ಕೆಲವೊಮ್ಮೆ ಆಗ್ತದೆ ನಾಯಿ ಮನೆ ಒಳಗೆ ಕೂಡ ಆ ರೀತಿ ಮಾಡ್ತಾರೆ. ಹಾಗೆ ಅದು ಇಂಡಿಪೆಂಡೆಂಟ್ ಅಲ್ಲ. ಈ ನಾಯಿಗೆ ಎಂತ ಬೇಕಿದ್ರು ಮಾಡ್ಬೋದು. ಈಗ ಎಸ್ ಮಕ್ಕಳೇ ಹೇಳಿ, ನಿಮ್ಗೆ ಯಾವ್ದಾಗ್ಬೇಕಂತ ಕೇಳಿದ್ರಿ. ಅದಕ್ಕೆ ಎಲ್ಲ ಹುಡುಗರು ಹೇಳಿದ್ರು ನಮ್ಗೆ ಬೀದಿ ನಾಯಿ ಆಗ್ಬೇಕು. ಎಲ್ಲ ಹುಡುಗರು ಉತ್ತರ ಅದಿತ್ತು. ಯಾಕೆ ಯಾಕೆ ಅವರಿಗೆ ಬೀದಿ ನಾಯಿ ಆಗ್ಬೇಕಂತ ಇತ್ತು? ಎಸ್, ಯಾರು ಹೇಳ್ತೀರಿ? ಸ್ವಾತಂತ್ರ್ಯ ಸಿಗುತ್ತೆ. ಪೂರ್ತಿ ಸ್ವಾತಂತ್ರ್ಯ ಸಿಗ್ತದೆ. ಈಗ ನಮಗೆ ಪೂರ್ತಿ ಸ್ವಾತಂತ್ರ್ಯ ಬೇಕಾ ಬೇಡವಾ? ಬೇಕು. ಬೇಕು. ಬೇಕು ಪ್ರಭುಜಿ. ಬೇಡ ಗುರೂಜಿ. ಪೂರ್ತಿ ಸ್ವಾತಂತ್ರ್ಯ ಕೊಟ್ಟರೆ ಕೆಟ್ಟೋಗ್ತೀವಿ ನಾವು. ನೋಡಿ, ಈಗ ಫಸ್ಟ್ ಆಫ್ ಆಲ್ ಎಂತ ಸ್ವಾತಂತ್ರ್ಯ ಕೊಟ್ಟರೆ ನಾಯಿ ತರ ಕಲ್ಲೋಡಿಸ್ಕೊಂತೀವಿ ಪ್ರಭುಜಿ. ಓಕೆ, ಈಗ ನೋಡಿ, ಫಸ್ಟ್ ಆಫ್ ಆಲ್ ಎಂತಂದ್ರೆ ನಮಗೆ ಸ್ವಾತಂತ್ರ್ಯ ಎಂತ ಅಂತ ಅರ್ಥ ಆಗ್ಬೇಕು. ಫಸ್ಟ್ ಇಂಡಿಪೆಂಡೆನ್ಸ್ ಅಂದ್ರೆ ಇಲ್ಲಿ ಪ್ರಭುಪಾದ ಹೇಳುವಂಥದ್ದು ಭಾವಾರ್ಥದಲ್ಲಿ ಇಂಡಿಪೆಂಡೆನ್ಸ್ ಅಂದ್ರೆ ಯು ಆರ್ ನಾಟ್ ಇನ್ ದಿ ಕಂಟ್ರೋಲ್ ಆಫ್ ಮಾಯಾ, ಯು ಆರ್ ಇನ್ ದಿ ಕಂಟ್ರೋಲ್ ಆಫ್ ಕೃಷ್ಣ. ಈ ಮೂರು ಗುಣದಿಂದ ಆಚೆ ಬರುವಂಥದ್ದು, ಮಾಯಿಂದ ಆಚೆ, ದಟ್ ಈಸ್ ರಿಯಲ್ ಇಂಡಿಪೆಂಡೆನ್ಸ್, ನಿಜವಾದ ಇಂಡಿಪೆಂಡೆನ್ಸ್. ಆದ್ರೆ ನಮ್ಮ ಈಗಿನ ಪರಿಸ್ಥಿತಿ ಅಂತ ಅಂದ್ರೆ ಬೇಜಾರು ಮಾಡಬೇಡಿ, ನಾವೆಲ್ಲರೂ ಆ ಬೀದಿ ನಾಯಿ ತರ ನಮ್ಗೆ ಪೂರ್ತಿ ಇಂಡಿಪೆಂಡೆನ್ಸ್ ಬೇಕು. ಆದ್ರೆ ನಮ್ಗೆ ಪೂರ್ತಿ ಇಂಡಿಪೆಂಡೆನ್ಸ್ ಸಿಗುವುದಿಲ್ಲ. ಯಾಕಂದ್ರೆ ವಿ ಆರ್ ಅಂಡರ್ ಮಾಯೆಯ ಹಿಡಿತದಲ್ಲಿ, ಮುಷ್ಟಿಯಲ್ಲಿ ಇದ್ದೇವೆ, ನಾವು ಹಿಡಿತದಲ್ಲಿ ಇದ್ದೇವೆ. ಹಾಗಾಗಿ ಇಂಡಿಪೆಂಡೆನ್ಸ್. ಆದ್ರೆ ಜನರ ವಿಚಾರ ಹಾಗೆ, ಜನರಿಗೆ ಪೂರ್ತಿ ಯಾಕೆಂದ್ರೆ ಭಗವಂತನ ಮೇಲೆ ಅಸೂಯೆ, ಭಗವಂತನ ಮೇಲೆ ಅಸೂಯೆ. ಯಾಕೆ ಕೃಷ್ಣ ಸೆಂಟ್ರಲ್ ಇದ್ದಾನೆ, ನಾನು ಸೆಂಟ್ರಲ್ ಇದ್ದೆ? ಯಾಕೆ ಕೃಷ್ಣ ಗ್ರೇಟ್, ನಾನು ಗ್ರೇಟ್? ಇದೆಲ್ಲ ನಮ್ದು ರಿವೋಲ್ಟಿಂಗ್ ನೇಚರ್. ಹಾಗಾಗಿ ನಮ್ಗೆ ಪೂರ್ತಿ ಸ್ವಾತಂತ್ರ್ಯ ಆಗ್ಬೇಕಾ ನಮ್ಗೆ ಇಚ್ಛೆ ಉಂಟು. ಆದ್ರೆ ಹೇಗೆ? ವಿದೌಟ್ ಕೃಷ್ಣ ಇದು ಸಾಧ್ಯವಿಲ್ಲ ಸರ್. ಈಗ ಸ್ವಾತಂತ್ರ್ಯ ಎಲ್ಲರಿಗೂ ಬೇಕು, ಎಲ್ಲರಿಗೂ ಸ್ವಾತಂತ್ರ್ಯ ಬೇಕು. ಆದ್ರೆ ಪ್ರಭುಪಾದ ಹೇಳುವಂಥದ್ದು ರಿಯಲ್ ಫ್ರೀಡಮ್, ರಿಯಲ್ ಸ್ವಾತಂತ್ರ್ಯ ಹೇಗೆ ಅಂದ್ರೆ ಯಾವಾಗ ನಾವು ಭಕ್ತಿ ಸೇವೆಯಲ್ಲಿ ತೊಡಗ್ತೇವೆ ಅಂದ್ರೆ ಕಂಪ್ಲೀಟ್ ಆಗಿ ಅಬ್ಸಾರ್ವ್ ಆಗ್ತೇವೆ. ನಾನು ನಿನ್ನೆ ಹೇಳಿದಾಗೆ ಸಮಾಧಿ, ಎಕ್ಸ್ಕ್ಲೂಸಿವ್ ಕಾಲ್ ಟು ಕೃಷ್ಣ. ದ್ರೌಪದಿ ಅವಳು ಟೋಟಲಿ ಅಂದ್ರೆ ಪೂರ್ತಿ ಎರಡು ಕೈ ಈಗ ಮೇಲೆ ಎತ್ತಿ ಕೃಷ್ಣನಿಗೆ ಡಿಪೆಂಡ್ ಆದ. ಭಕ್ತಿಯಲ್ಲಿ ನಾವು ಆ ರೀತಿ ಬಂದ ಮೇಲೆ ವಿ ಆರ್ ರಿಯಲಿ ಇಂಡಿಪೆಂಡೆಂಟ್, ನಿಜವಾಗಿ ವಿ ಆರ್ ಇಂಡಿಪೆಂಡೆಂಟ್. ಆದ್ರೆ ಅದು ಹೇಗೆ? ಕೃಷ್ಣ ಇಸ್ ದ ಮಾಸ್ಟರ್, ಐ ವಿಲ್ ಸರ್ವ್ ಹಿಮ್. ನಾನು ಕೃಷ್ಣನ ಸೇವೆಯಲ್ಲಿ ತೊಡಗ್ತೇನೆ. ಹಾಗಾಗಿ ಈಗ ಭಕ್ತ ಅಂದ್ರೆ ಅಡ್ವಾನ್ಸ್ ಡಿವೋಟಿ. ಭಕ್ತ ಈ ಮೂರು ಗುಣಗಳು ಭಕ್ತನನ್ನು ಮುಟ್ಲಿಕ್ಕೆ ಆಗುದಿಲ್ಲ. ಮಾಯಾ ಕೆನಾಟ್ ಟಚ್ ಹಿಮ್. ಮಾಯಾ ಪ್ಯೂರ್ ಡಿವೋಟಿಯನ್ನು ಮುಟ್ಟುವುದಿಲ್ಲ. ಯಾಕೆಂದ್ರೆ ಕೃಷ್ಣನ ಹಿಡಿತದಲ್ಲಿ ಇದ್ದಾನೆ. ಶುದ್ಧ ಭಕ್ತ ಕೃಷ್ಣನ ಕಂಟ್ರೋಲ್ ಅಲ್ಲಿ ಇದ್ದಾನೆ. ಈಗ ನೋಡಿ, ಈಗ ನಿಮ್ಗೆ ಎಕ್ಸಾಂಪಲ್ ಕೊಡ್ತೇನೆ. ಈಗ ನಾರದ ಮುನಿ is totally independent. ನಾರದ ಮುನಿಗೆ ಈ ಭೂಲೋಕದ ಬ್ರಹ್ಮಾಂಡ ಮಾತ್ರ ಅಲ್ಲ,
ಇದು ಕಾಲು ಭಾಗ ಏಕಪಾದ ವಿಭೂತಿ, ಮುಕ್ಕಾಲು ಭಾಗ ತ್ರಿಪಾದ ವಿಭೂತಿ, ಸ್ಪಿರಿಚುವಲ್ ವರ್ಲ್ಡ್ 3/4. ನೋಡಿ, ಮೆಟೀರಿಯಲ್ ವರ್ಲ್ಡ್ ಖಾಲಿ 1/4, ಸ್ಪಿರಿಚುವಲ್ ವರ್ಲ್ಡ್ 3/4. ನೀವು ಎಣಿಸಿ. ಹಾಗಾಗಿ ನಾರದ ಮುನಿಗೆ ಎಲ್ಲಿ ಬೇಕಿದ್ರು ಹೋಗ್ಬೋದು, ಎಲ್ಲಿ ಬೇಕಿದ್ರು, ವಿದೌಟ್ ವೀಸಾ, ವಿದೌಟ್ ಪಾಸ್ಪೋರ್ಟ್, ಎಲ್ಲಿ ಬೇಕಿದ್ರು ಹೋಗ್ಬೋದು. ಇದು ನಿಜವಾದ ಇಂಡಿಪೆಂಡೆಂಟ್, ಇದು ಇಂಡಿಪೆಂಡೆಂಟ್, ನಿಜವಾದ ಸ್ವಾತಂತ್ರ್ಯ. ಹಾಗಾಗಿ ಭಗವಂತ ಹೇಗೆ ಅಂತ ನೋಡಿ, ಈಗ ಕೆಲವೊಮ್ಮೆ ತಂದೆ ತಾಯಿ ತುಂಬಾ ಸ್ಟ್ರಿಕ್ಟ್ ಇರ್ತಾರೆ, ಕೆಲವೊಮ್ಮೆ ತಂದೆ ತಾಯಿ ತುಂಬಾ ಲೀನಿಯಂಟ್ ಇರ್ತಾರೆ. ಒಂದು ಎಕ್ಸಾಂಪಲ್, ಅಮೆರಿಕದ ಎಕ್ಸಾಂಪಲ್ ನಾನು ನಿಮಗೆ ಹೇಳ್ತೇನೆ, ಒಂದು ರೀಸೆಂಟ್ಲಿ ಆದ ಘಟನೆ. ಹಾಗೆ ತಂದೆ ಮತ್ತೆ ತಾಯಿ ಮಗನನ್ನು ಯಾವ ರೀತಿ ಸಾಕಿದ್ದಾರೆ ಅಂದ್ರೆ, ಮಗನಿಗೆ ಎಂತ ಬೇಕು ಅದು ಕೊಡುವಂಥದ್ದು, ಎಂತ ಬೇಕು ಅದನ್ನು ಕೊಡುವಂಥದ್ದು, ಈ ರೀತಿ ಸಾಕಿದೆ. ಹಾಗೆ ಲಾಸ್ಟಿಗೆ ಮಗ ದೊಡ್ಡವನಾದ ಎಂತ ಬೇಕು ಅದು ಬರ್ತದೆ, ಆ ರೀತಿ. ಕಡೆಗೆ ಮಗ ಸ್ವಲ್ಪ ದೊಡ್ಡವನಾದ, ಅಂದ್ರೆ ಒಂದು 10-15 ವರ್ಷ ಆಯಿತು. ಮತ್ತೆ ಒಂದು ಹುಡುಗಿಯನ್ನು ನೋಡಿದ. ಹುಡುಗಿಯನ್ನು ನೋಡಿ ಅವನಿಗೆ ಇಷ್ಟವಾಯಿತು. ಅವು ಯಾವಾಗ ಒಂದು ಯಾವ್ದು ಇಷ್ಟ ಆದ್ರೆ ತಂದೆ ಹೇಳುವಂತ ತಂದು ಕೊಡುವಂಥದ್ದು, ಆ ರೀತಿ ಎಂತ ಬೇಕಂತ ಕೊಡುವಂಥದ್ದು. ಲಾಸ್ಟಿಗೆ ಹೋಗಿ ಅವಳ ಹತ್ರ ಹೋದ, ಹೇಳ್ದ ನನ್ಗೆ ನೀನು ಬೇಕಂತ ಹೇಳಿದ. ಅದಕ್ಕೆ ನನಗೆ ಬಾಯ್ ಫ್ರೆಂಡ್ ಇದ್ದಾನೆ, ಇನ್ನೊಬ್ಬನು ತೋರಿಸುದು. ಹಾಗೆ ತೋರಿಸುವಾಗ ಅವನದು ಈಗ ಹೇಗಂದ್ರೆ ನೋಡಿ, ಅಮೆರಿಕನ್ಸ್ ಈಗ ನೀವು ಮೊನ್ನೆ ನೋಡಿದ್ರಿ ಸಂಡೆ ಟ್ರಂಪ್ಗೆ ಇದು ಹೇಗೆಂದ್ರೆ, ಈ ಸರ್ಕಾರ ನೋಡಿ ಹೇಗೆ ಅಂದ್ರೆ ಅಲ್ಲಿ ಮಕ್ಕಳಿಗೆಲ್ಲ ಹೊಡಿಬಾರ್ದು, ಅಂದ್ರೆ ಎಂತ ಹೇಳುವಂಥದ್ದು, ಮಕ್ಕಳಿಗೆ ಗನ್ ಬೇಕಿದ್ರು ಕೊಡ್ತಾರೆ, ಅಂದ್ರೆ ಸೆಲ್ಫ್ ಪ್ರೊಟೆಕ್ಷನ್ ಅಂತ, ಈ ರೀತಿ ಎಲ್ಲ ಉಂಟು. ಹಾಗೆ ಇವನದ್ದು ಗನ್ ಇತ್ತು, ಅವನನ್ನು ಶೂಟ್ ಮಾಡಿದ್ರು, ಯಾರು ಅವಳ ಬಾಯ್ ಫ್ರೆಂಡ್ ಅನ್ನು. ಅದಕ್ಕೆ ಅವಳಿಗೆ ನೋಡಿ, ಎಂತ ಮಾಡಿದ ನೀನು ನನಗೆ ಸಿಗ್ಬೇಕು, ಇಲ್ಲ ನೀನು ಮರ್ಡರ್ ಮಾಡಿದ್ರೆ ಸಿಗೋದಿಲ್ಲ, ಅವಳನ್ನು ಕೂಡ ಶೂಟ್ ಮಾಡಿದ್ರು. ಇಮಿಡಿಯೇಟ್ ಪೊಲೀಸ್ ಬಂದು ಅವನನ್ನು ಇದು ಮಾಡೋದು, ಅವನನ್ನು ಶೂಟ್ ಮಾಡಿದ್ರು. ನೋಡಿದ್ರಿ, ಇದು ಇಂಡಿಪೆಂಡೆನ್ಸ್, ನಮ್ಮ ಮೆಟೀರಿಯಲ್ ಇಂಡಿಪೆಂಡೆನ್ಸ್. 3 ಕೂಡ ಸತ್ತು, ಟಿಶ್ಕ್ಯಾಮ್ 3 ಕೂಡ ಆಯ್ತು. ಹಾಗಾಗಿ ಮೆಟೀರಿಯಲ್ ಇಂಡಿಪೆಂಡೆನ್ಸ್ ಅಂದ್ರೆ ಈ ರೀತಿ, ಆಧ್ಯಾತ್ಮಿಕ ಹಾಗೆ ಅಲ್ಲ. ಆಧ್ಯಾತ್ಮಿಕ ಇಂಡಿಪೆಂಡೆನ್ಸ್ ಹೇಗೆ ಅಂದ್ರೆ ಭಗವಂತನ ಸೇವೆಯಲ್ಲಿ ಇರುವಂತದ್ದು, ನಿಮ್ಗೆ ಕಾನ್ಸ್ಟೆಂಟ್ ಇರುವಂತದ್ದು. ಇವರು ಆಕ್ಚುಲಿ ಪ್ರಭುಪಾದ ಇರುವಂತದ್ದು. ಪ್ರಭುಪಾದ ಕೆಲವೊಮ್ಮೆ ಹೇಳ್ತಾ ಇದ್ರು, ಆಕ್ಚುಲಿ ಪೀಪಲ್ ಆರ್ ಇನ್ ಜೈಲ್. ಪ್ರಭುಪಾದ ಇರುವಂತದ್ದು, ನಾವೆಲ್ಲ ಈ ಕಾರಾಗೃಹದಲ್ಲಿ ಇದ್ದೇವೆ. ಯಾರು ಇದ್ರ ಸುಪರ್ಡಿನೆಂಟ್? ಮಾಯೆ, ದೇವಿ. ಆಕ್ಚುಲಿ ಪೀಪಲ್ ಆರ್ ನಾಟ್ ಇಂಡಿಪೆಂಡೆಂಟ್, ಬಟ್ ದೇ ಆರ್ ಫಾಲ್ಸ್ಲಿ ಥಿಂಕಿಂಗ್ ದೇ ಆರ್ ಇಂಡಿಪೆಂಡೆಂಟ್. ಆಕ್ಚುಲಿ ಯಾರು ಕೂಡ ನಾವು ಇಂಡಿಪೆಂಡೆಂಟ್ ಅಲ್ಲ. ಆದ್ರೆ ಪ್ಯೂರ್ ಡಿವೋಟಿ ಈಸ್ ಟೋಟಲಿ ಇಂಡಿಪೆಂಡೆಂಟ್. ಶುದ್ಧ ಭಕ್ತ ಫುಲ್ಲಿ ಇಂಡಿಪೆಂಡೆಂಟ್ ಅವನು, ಫುಲ್ಲಿ. ಯಾಕೆಂದ್ರೆ ಅವ ಭಕ್ತಿ ಸೇವೆ ಭಗವಂತನ ಮಾಡಿ 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 ಟೋಟಲಿ ಆ ಸಮಾಧಿ ಸ್ಟೇಜ್ ಅಲ್ಲಿ ಇದ್ದಾನೆ. ಹೇಗೆಂದ್ರೆ ಈಗ ಡಿಟಿ ವರ್ಷಿಪ್ ಪ್ರಭುಪಾದ ಇರುವಂತದ್ದು, by doing deity worship, by cooking for the Lord, doing for so many years, ಎಂತಾಗ್ತದೆ? Then in dream also you will be doing arati, dream also you will be cooking for the Lord.
ನೋಡಿ, ಸ್ಪಿರಿಚುವಲ್ ಪ್ರಾಕ್ಟೀಸ್ ಎಲ್ಲ ಇಟ್ ಜನ್ಮಿನ್. ಹಾಗೆ ಹೀಗೆ ಮಾಡಿ 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 ಅಟ್ ದ ಎಂಡ್ ಏಜ್, ಈಗ ಸಪೋಸ್ ಒಬ್ಬ 20 ವರ್ಷದಲ್ಲಿ ಬಂದ ಕೃಷ್ಣ ಪ್ರಜ್ಞೆಗೆ, ಈಗ ಅವ ಪೂಜಾರಿ ಆದ. ಈಗ ನಮ್ಮ ಜನನಿವಾಸ್ ಪ್ರಭು ಮತ್ತೆ ಪಂಕಜಾಂಗ್ರಿ ಪ್ರಭು ಟ್ವಿನ್ಸ್ ಇಲ್ಲಿ ಮಾಯಾಪುರಲ್ಲಿ, ಅವರು 1972 ಅಲ್ಲಿ ಬಂದಿದ್ದಾರೆ ಇಲ್ಲಿಗೆ ಮಾಯಾಪುರಿಗೆ. ಹಾಗೆ ಆಲ್ಮೋಸ್ಟ್ ಈಗ ಪಂಕಜಾಂಗ್ರಿ ಪ್ರಭು 2022 ಅಲ್ಲಿ ಕೊರೋನಾ ಟೈಮಲ್ಲಿ ದೇಹತ್ಯಾಗ ಮಾಡಿದೆ. ಈಗ ಜನನಿವಾಸ್ ಪ್ರಭು ಇದ್ದಾರೆ ಟ್ವಿನ್ಸ್. ಹಾಗೆ ದೇ ಆರ್ ಪೂಜಾರೀಸ್, ಹೆಡ್ ಪೂಜಾರೀಸ್. ತುಂಬಾ ನಮ್ರತೆ ಅವರಿಂದ ನಾವು ಕಲಿಬೇಕು. ಅಷ್ಟು ಹಂಬಲ್. ನಾವು 2014 ಅಲ್ಲಿ ಯಾತ್ರೆ ಹೋಗಿದ್ದೆವು. ಆಗ ಅವರು ನಮ್ಮನ್ನು ಎಂತ ಹೇಳುವಂಥದ್ದು, ಅವ್ರದ್ದೇ ಕ್ಲಾಸ್ ಎಲ್ಲ ಈ ದ್ವೀಪಕ್ಕೆಲ್ಲ ನಮ್ಮನ್ನು ಕರ್ಕೊಂಡು ಹೋಗಿದ್ದು. ನಾವು ಆಫ್ ಸೀಸನ್ ಅಲ್ಲಿ ಹೋದದ್ದು, ಮೇ ಅಲ್ಲಿ. ಹಾಗೆ ಅವ್ರದ್ದೇ ಕ್ಲಾಸ್ ಇತ್ತು. ಮತ್ತೆ ಹೇಗೆ ಅಂದ್ರೆ ನಮ್ಮೊಟ್ಟಿಗೆ ಊಟ ಮಾಡ್ತಾರೆ, ಅಷ್ಟು ಹಂಬಲ್, ತುಂಬಾ ಅಡ್ವಾನ್ಸ್ ಡಿವೋಟಿ. ಸನ್ಯಾಸಿ ಅಲ್ಲ, ದೇ ಬ್ರಹ್ಮಚಾರಿ. ಹಾಗೆ ಈಗ ಕಳೆದ 52 ವರ್ಷದಿಂದ ಅವರು DT ವರ್ಷ ಮಾಡ್ತಾ ಇದ್ದಾರೆ. ಈಗ ಅವರು 1944, ಎಸ್ 80 ಇಯರ್ಸ್, ಮೊನ್ನೆ ಏಪ್ರಿಲ್ಗೆ 80 ಆಯ್ತು. ಹಾಗಾಗಿ ಮಾಡ್ತಾ ಇವ್ ಟೋಟಲಿ ಅಬ್ಸರ್ವ್ಡ್. ಅಂಡ್ ಎಂತ ಆಗ್ತದೆ, ದೇಹತ್ಯಾಗ ಮಾಡಿದ ಮೇಲೆ ಇನ್ ಸ್ಪಿರಿಚುವಲ್ ವರ್ಲ್ಡ್ ಯು ವಿಲ್ ಬಿ ಡೂಯಿಂಗ್ ಸೇಮ್ ಥಿಂಗ್. ಹಾಗಾಗಿ ದಿಸ್ ಇಸ್ ರಿಯಲ್ ಇಂಡಿಪೆಂಡೆನ್ಸ್. ಇದು ನಿಜವಾದ ಇಂಡಿಪೆಂಡೆನ್ಸ್. ಮಾಯೆ ಹಿಡಿತದಲ್ಲಿ ಇರುವಂತದ್ದು ಇಂಡಿಪೆಂಡೆನ್ಸ್ ಅಲ್ಲ. ನಮ್ಗೆ ಆಗ್ಬೋದು, ಎಸ್ ನನಗೆ ನಾನು ಬೇಕಿದ್ದಾಗೆ ಮಾಡುವಂಥದ್ದು. ಇಲ್ಲ ಸರ್, ಎಂತ ಬೇಕಿದ್ದಾಗೆ ಮಾಡುವಂಥದ್ದು. ಈ ತ್ರಿವಿಧ ಕ್ಲೇಶಗಳು, ಆಧ್ಯಾತ್ಮಿಕ, ಆದಿಭೌತಿಕ, ಆದಿದೈವಿಕ. ಆಧ್ಯಾತ್ಮಿಕ ಅಂದ್ರೆ ನಮ್ಮ ದೇಹ ಮತ್ತೆ ನಮ್ಮ ಮನಸ್ಸಿಂದ ನಮಗೆ ಯಾವುದಾದೊಂದು ಬರ್ತದೆ, ಯಾವುದು ಕ್ಲೇಶ ಅಂದ್ರೆ ಜಾರಿ ಬೀಳುವಂಥದ್ದು, ಇನ್ನೊಂದು ಮತ್ತೊಂದು ಯಾವುದೊಂದು ಆಗ್ತದೆ. ಆದಿ ಭೌತಿಕ ಅಂದ್ರೆ ಇನ್ನೊಂದು ಜೀವಿಯಿಂದ, ಈಗ ಈ ನುಸಿ ಕಚ್ಚುವಂಥದ್ದು, ರೋಗ ಬರುವಂಥದ್ದು ಇನ್ನೊಂದು ಜೀವಿಯಿಂದ ಬರುವಂಥದ್ದು. ಮತ್ತೆ ಆದಿದೈವಿಕ ಅಂದ್ರೆ ನಾವು ಇದ್ದ ಜಾಗಕ್ಕೆ ಭೂಕುಸಿದಾಗುವಂಥದ್ದು, ಸೈಕ್ಲೋನ್ ಬರುವಂಥದ್ದು, ಸುನಾಮಿ ಬರುವಂಥದ್ದು. ಹಾಗಾಗಿ ಸನಾತನ ಗೋಸ್ವಾಮಿ ಹೇಳಿದ್ದಾರೆ, ಚೇತನ ಮಹಾಪ್ರಭು ಅಂದ್ರೆ ಕಿಯಾಮಿ, ಹೂ ಆಮ್ ಐ, ನಾನು ಯಾರು, ಯಾಕೆ ಈ ತ್ರಿವಿಧ ಕ್ಲೇಶಗಳು ಬರ್ತದೆ, ಬೇಡ ಅಂದ್ರೂ ಕೂಡ ಬರ್ತದೆ, ಸನಾತನ ಗೋಸ್ವಾಮಿ ಕೇಳುವಂಥದ್ದು. ಹಾಗೆ ನಾವು ಎಣಿಸುವಂಥದ್ದು ನಾನು ಇಂಡಿಪೆಂಡೆಂಟ್ ಅಂತ, ಅದು ನಮ್ಮ ಮೂರ್ಖದ. ನಾವು ಇಂಡಿಪೆಂಡೆಂಟ್ ಅಲ್ಲ. ನಮ್ಗೆ ಜನ್ಮ ಆಗಿದೆ, ಮೃತ್ಯು ಉಂಟು, ಜರ, ಓಲ್ಡ್ ಏಜ್, ವ್ಯಾಧಿ, ರೋಗ ಇದು ಉಂಟು. ಇದು ಕೂಡ ಸಮಸ್ಯೆ. ಮತ್ತೆ ಈ ತ್ರಿವಿಧ ಕ್ಲೇಶಗಳು, ಇದರಿಂದ ನಾವು ಹೇಗೆ ಬಿಡುಗಡೆ ಪಡುವಂಥದ್ದು. ಹಾಗಾಗಿ ರಿಯಲ್ ಇಂಡಿಪೆಂಡೆನ್ಸ್ ಅಂದ್ರೆ ನಮ್ಮ ಸ್ವರೂಪ. ವಾಟ್ ಇಸ್ ಅವರ್ ಸ್ವರೂಪ? ನಮ್ಮ ಸ್ವರೂಪ ಎಂತಂದ್ರೆ ಜೀವೇರ ಸ್ವರೂಪ ನಿತ್ಯ ಕೃಷ್ಣೇರ ನಿತ್ಯದಾಸ್. ನಾವು ಕೃಷ್ಣನ ಇಟರ್ನಲ್ ಸರ್ವೆಂಟ್, ನಿತ್ಯ ಸೇವಕನ. ಆದ್ರೆ ಹೇಗೋ ನಾವು ಕೋಟಿಗಟ್ಟಲೆ ಜನ್ಮ ತೆಗೆದಿದ್ದೇವೆ, ನಾವು ಅದನ್ನು ಮರ್ತು ಬಿಟ್ಟಿದ್ದೇವೆ, ಬೇರೆ ಯಾವುದರಲ್ಲಿ ನಾವು ಮಗ್ನರಾಗಿದ್ದೇವೆ, ಯಾವುದಲ್ಲ ಅದರಲ್ಲಿ ಮಗ್ನರಾಗಿದ್ದೇವೆ. ಹಾಗಾಗಿ ಮೂರ್ಖತನ. ಎಸ್ ನಾನು ಇಂಡಿಪೆಂಡೆಂಟ್ ಅಲ್ಲ. ನಮ್ಮ ದೇಹದೊಳಗೆ ಎಂತ ಆಗ್ತಾ ಉಂಟು ನಮ್ಗೆ ಗೊತ್ತಿಲ್ಲ. ಇದೆಲ್ಲ ಒಳಗಿನ ಪಾರ್ಟ್ಸ್ ಎಲ್ಲ ತುಂಬಾ ಡೆಲಿಕೇಟ್. ಸ್ವಲ್ಪ ಆಚೇಶ ಆದ್ರೆ ಹೋಯ್ತು, ಸ್ವಲ್ಪ ಆಚೇಶ ಆದ್ರೆ ಇಮಿಡಿಯೇಟ್ ನಾವು ಮಟಾಶ್ ಫಿನಿಶ್ ಆಗಿಬಿಡ್ತೇವೆ. ಆದ್ರೆ ನಾವು ಎಣಿಸುವಂಥದ್ದು ಎಸ್ ನಾನು ಪೂರ್ತಿ ಸ್ವಾತಂತ್ರ್ಯ, ಮೂರ್ಖತನ. ಹಾಗಾಗಿ ಸ್ವಾತಂತ್ರ್ಯ ಬರುವಂತದ್ದು ನಾವು ಯಾವಾಗ ಭಗವಂತನ ಸೇವೆಯಲ್ಲಿ ತೊಡಗ್ತೇವೆ, ಆಗ
ನಾವು ಈ 3 ಗುಣದಿಂದ ಆಚೆ ಬರ್ತೇವೆ, ಅದು ನಿಜವಾದ ಸ್ವಾತಂತ್ರ್ಯ. ಅದು ನಿಜವಾದ ಸ್ವಾತಂತ್ರ್ಯ. ಈಗ ಭಾವಾರ್ಥ ನೋಡ ಪ್ರಭು ಇರುವಂತಹದ್ದು. ನೋಡಿ, ಭೌತಿಕ ಪ್ರಕೃತಿಯ ಮೇಲೆ ಪ್ರಭುತ್ವ ನಡೆಸುವ ತನ್ನ ಅಪೇಕ್ಷೆ ಅಂದ್ರೆ ನಮಗೆ ಈ ಕಂಟ್ರೋಲರ್ಶಿಪ್, ಎಂಜಾಯರ್ಶಿಪ್, ಪ್ರೊಪ್ರೈಟರ್ಶಿಪ್. ಕಂಟ್ರೋಲರ್ ಅಂದ್ರೆ ಕ್ರೋಧ, ಎಂಜಾಯರ್ ಅಂದ್ರೆ ಕಾಮ, ಮತ್ತೆ ಪ್ರೊಪ್ರೈಟರ್ ಅಂದ್ರೆ ಲೋಭ. ಇದು ನಮ್ಮ ಒಳಗೆ ಅಂಟಿಕೊಂಡಿದೆ, ತುಂಬಾ ಅಂಟಿಕೊಂಡಿದೆ. ಕೃಷ್ಣ ಹೇಳುವಂಥದ್ದು ಭಗವದ್ಗೀತೆಯಲ್ಲಿ, ಭೋಕ್ತಾರಂ ಯಜ್ಞದ ಪ್ರಸಾಂ ಸರ್ವಲೋಕ ಮಹೇಶ್ವರಂ ಸುಹೃದಂ ಸರ್ವಭೂತಾನಾಂ ಜ್ಞಾತ್ವಾ ಶಾಂತಿ ಪೃಚ್ಛತ್. ಭೋಕ್ತಾರ ನಾನು, ಕಂಟ್ರೋಲರ್ ನಾನು, ವೆಲ್ ವಿಷರ್ ನಾನು. ಹಾಗಾಗಿ ಭೌತಿಕ ಪ್ರಕೃತಿಯ ಮೇಲೆ ಪ್ರಭುತ್ವ ನಡೆಸುವ ತನ್ನ ಅಪೇಕ್ಷೆಯ ದೋಷವನ್ನು ಕಂಡುಕೊಳ್ಳುತ್ತಾನೆ. ಪ್ರಭುತ್ವ, ಭೌತಿಕ ಪ್ರಕೃತಿ ಮೇಲೆ ಪ್ರಭುತ್ವ ಅಂದ್ರೆ ಎಂತ? ಎಂತ ಬಾಸ್ ಆಗ್ಲಿಕ್ಕೆ. ಆಕ್ಚುಲಿ ಓನ್ಲಿ ಕೃಷ್ಣ ಇಸ್ ದ ಬಾಸ್. ಕೃಷ್ಣ ಇಸ್ ದ ಬಾಸ್. ವಿ ಆರ್ ನಾಟ್ ಬಾಸ್, ವಿ ಆರ್ ಸರ್ವೆಂಟ್. ನಾವು ಸೇವಕರು, ನಾವು ಬಾಸ್ ಅಲ್ಲ. ಆದ್ರೆ ನಮ್ಗೆ ಬಾಸ್ ಆಗ್ಲಿಕ್ಕೆ ಇಚ್ಛೆ. ಈಗ ಮೆಟೀರಿಯಲ್ ವರ್ಲ್ಡ್ ಅಲ್ಲಿ ಹೇಗೆ ಅಂದ್ರೆ, ಈಗ ಸಪೋಸ್ ನಾನೀಗ ಒಂದು ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ಸಪೋಸ್ ಯಾವುದೋ ಒಂದು ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದೇನೆ, ಗೋಡ್ರೇಜ್ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ಈಗ ಸಪೋಸ್ ನನ್ನ ಡೆಸಿಗ್ನೇಷನ್ ಕರ್ನಾಟಕ ಸ್ಟೇಟ್ ಹೆಡ್. ಕರ್ನಾಟಕ ಸ್ಟೇಟ್ ಹೆಡ್ ನ ಡೆಸಿಗ್ನೇಷನ್. ಈಗ ನೆಕ್ಸ್ಟ್ ಎಂತ ಬರುವುದಂದ್ರೆ, ಕರ್ನಾಟಕ ಸ್ಟೇಟ್ ಹೆಡ್ ಆದ್ಮೇಲೆ ನೆಕ್ಸ್ಟ್ ಈಗ ಝೋನಲ್ ಬರ್ತದೆ, ಝೋನಲ್ ಸ್ಟೇಟ್ ಹೆಡ್. ಈ ಕರ್ನಾಟಕ, ತಮಿಳುನಾಡು, ಆಂಧ್ರ, ಕೇರಳ ಇದರದ ಹೆಡ್. ಈಗ ನನ್ಗೆ ಯಾವುದು ಪ್ರಮೋಷನ್ ಬರಬೇಕು? ಕರ್ನಾಟಕ ಸ್ಟೇಟ್ ಅಂಡ್ ಹೆಡ್ಡಿನ ಕೆಳಗೆ ಅಂತಂದ್ರೆ ಕ್ಲಸ್ಟರ್ ಬ್ರಾಂಚ್ ಮ್ಯಾನೇಜರ್. ಅವನಿಗೆ ಕ್ಲಸ್ಟರ್ ಅಂದ್ರೆ ಒಂದು 5 ಡಿಸ್ಟ್ರಿಕ್ಟ್ ಉಂಟು ಅವನಿಗೆ. ಈಗ ಎಕ್ಸಾಂಪಲ್ ಮಂಗಳೂರು, ಶಿವಮೊಗ್ಗ, ಚಿಕ್ಕಮಂಗ್ಳೂರು, ಮತ್ತೆ ಹಾಸನ, ಈ ರೀತಿ ಒಂದು 5 ಡಿಸ್ಟ್ರಿಕ್ಟ್ ಉಂಟು. ಈಗ ಕರ್ನಾಟಕ ಸ್ಟೇಟ್ ಹೆಡ್ ಆಗಿದ್ದಾನೆ. ಈಗ ಸಡನ್ ಕಂಪನಿ ಅಂತ ಲೆಟರ್ ಬರ್ತದೆ, ನೀನು ಇನ್ನು ಕ್ಲಸ್ಟರ್ ಹೆಡ್ ಅಂತ. ಆಗ ಅದನ್ನು ಸ್ವೀಕರಿಸ್ತಾನ? ಎಸ್, ದಯವಿಟ್ಟು ಹೇಳಿ, ಫ್ರಾಂಕ್ ಆಗಿ ಹೇಳಿ. ಅವ ಸ್ವೀಕರಿಸ್ತಾನ? ಸರಿ ಕೃಷ್ಣ? ಸ್ವೀಕರಿಸುತ್ತಾನೆ. ಅಲ್ಲ, ನೋಡಿ, ಕರ್ನಾಟಕ ಸ್ಟೇಟ್ ಹೆಡ್ ಆಗಿದ್ದಾನೆ. ಈಗ ಅವನಿಗೆ ಲೆಟರ್ ಬಂತು, ನೀನಿನ್ನು ಕ್ಲಸ್ಟರ್ ಹೆಡ್, ಈ 5 ಡಿಸ್ಟ್ರಿಕ್ಟ್ ಹೆಡ್. ನೀನು ಸ್ವೀಕರಿಸುವುದಿಲ್ಲ. ಯಾಕೆ ಸ್ವೀಕರಿಸುವುದಿಲ್ಲ? ಅದು ಕೆಳಮಟ್ಟದ್ದು. ಕ್ಲಸ್ಟರ್ ಹೆಡ್ ಅಂದ್ರೆ ಕೆಳಮಟ್ಟದ್ದಾಯ್ತು. ಕೆಳಮಟ್ಟದಾಯ್ತು. ಓಕೆ, ಕ್ಲಸ್ಟರ್ ಹೆಡ್ ಕೆಳಮಟ್ಟದಾಯ್ತು. ಮತ್ತೆ ಯಾವುದನ್ನು ಸ್ವೀಕರಿಸ್ತಾನೆ ಅವ? ನೆಕ್ಸ್ಟ್ ಪ್ರಮೋಷನ್ ಅವನಿಗೆ ಎಂತ ಸಿಗ್ಬೇಕಿತ್ತು? ಝೋನಲ್ ಹೆಡ್ ಆಗಬೇಕು. ಝೋನಲ್ ಹೆಡ್. ಝೋನಲ್ ಹೆಡ್ ಅಂದ್ರೆ 4 ಸ್ಟೇಟ್ ಇದೆ ಹೆಡ್. ಅದನ್ನು ಸ್ವೀಕರಿಸ್ತಾನೆ. ಇದನ್ನು ಅವ ಕಂಪನಿ ಬಿಡ್ತಾನೆ, ಇನ್ನೊಂದು ಕಂಪನಿ ಸೇರ್ತಾನೆ. ಅಂದ್ರೆ ಹೇಗೆ ಅಂದ್ರೆ, ಮೆಟೀರಿಯಲ್ ವರ್ಲ್ಡ್ ಅಲ್ಲಿ ನಮ್ಗೆ ದಾಸ ಆಗ್ಲಿಕ್ಕೆ ಇಷ್ಟ ಇಲ್ಲ, ನಮ್ಗೆ ಮೇಲೆ ಮೇಲೆ ಹೋಗಿ ಮಾಸ್ಟರ್ ಆಗ್ಲಿಕ್ಕೆ ಇಚ್ಛೆ. ಆದ್ರೆ ಆಧ್ಯಾತ್ಮಿಕದಲ್ಲಿ ಹಾಗೆ ಅಲ್ಲ. ಆಧ್ಯಾತ್ಮಿಕದಲ್ಲಿ ದಾಸಾನು 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 ದಾಸ. ಹಾಗಾಗಿ ಈ ಭೌತಿಕ ಪ್ರಕೃತಿಯನ್ನು ನಾವು ಎಸ್ ಎಂತ ಹೇಳುವಂತದ್ದು, ಹಿಡಿತದಲ್ಲಿ ಎಲ್ಲ ನನ್ನ ಹಿಡಿತದಲ್ಲಿ ಬರ್ಬೇಕಂತ ಹೇಳಿದ್ವಿ. ನಾವು ಹಿರಣ್ಯಕಶಿಪು ಆಗ್ಲಿಕ್ಕೆ ನೋಡುವಂತದ್ದು. ಆದ್ರೆ ಯಾವುದು ನಮ್ಮ ಹಿಡಿತದಲ್ಲಿ ಇಲ್ಲ, ಯಾವುದಿಲ್ಲ. ನಮ್ಗೆ ಜೋರಾದ ಒಂದು ಹಲ್ಲು ನೋವು ಬಂದ್ರೆ ನಾವು ಕೊಲ್ಯಾಪ್ಸ್ ಆಗ್ತೇವೆ. ಮತ್ತೆ ನಮ್ಮಲ್ಲಿ ಎಂತ ಹಿಡಿತದಲ್ಲಿ ಉಂಟು? ಏನೂ ಇಲ್ಲ ನಮ್ಮ ಹಿಡಿತದಲ್ಲಿ. ಹಾಗೆ ಮೂರ್ಖತನದಿಂದ ಈ ರೀತಿ ನಾವು ಯೋಚನೆ ಮಾಡುವಂತದ್ದು. ಹಾಗಾಗಿ ನೋಡಿ, ಇಂಥ ವಿಷಯ ಎಲ್ಲ ಹೇಗೆಂದ್ರೆ ನಾವು ಕೊಡ್ತಾ ಬರ್ಬೇಕು. ಯಾಕೆ ನೋಡಿ, ಈಗ ನನಗೆ ಒಂದು ವಿಷಯ ಹೇಳ್ತೇನೆ. ಈ ಕ್ಲಾಸ್ ಆಯ್ತು, ಕ್ಲಾಸ್ ಆಗಿ ನಾವು
ಎಂತ ಹೇಳುವಂಥದ್ದು, ನಾವು ಚೇಂಜಸ್ ಈಗ ಕ್ಲಾಸ್ ಕೇಳಿದ ಮೇಲೆ ನಾವು ಇಮಿಡಿಯೇಟ್ ಪರಿವರ್ತನೆ ಆಗ್ತದೆ ನಮ್ದು. ಆಗುದಾದ್ರೆ ಯಾಕೆ, ಆಗುದಿಲ್ಲ ಆದ್ರೆ ಯಾಕೆ? ಎಸ್, ಯಾರು ಹೇಳ್ತೀರಿ? ಈ ಕ್ಲಾಸ್ ಎಲ್ಲ ಕೇಳಿದ ಮೇಲೆ ನನಗೆ ಸರ್ವೆಂಟ್ ಆಗ್ಲಿಕ್ಕೆ ಇಚ್ಛೆ ಬರ್ತದ, ಮಾಸ್ಟರ್ ಆಗ್ಲಿಕ್ಕೆ ಇಚ್ಛೆ ಬರ್ತದ? ಅದು ಯಾಕೆ ಆಗ್ತದಂದ್ರೆ ಯಾಕೆ, ಆಗುದಿಲ್ಲ ಅಂದ್ರೆ ಯಾಕೆ ಆಗುದಿಲ್ಲ? ಎಸ್, ಯಾರು ಹೇಳ್ತೀರಿ? ಸಡನ್ ಚೇಂಜ್ ಆಗುದಿಲ್ಲ ಪ್ರಭುಜಿ. ಸಡನ್ ಚೇಂಜ್ ಆಗುದಿಲ್ಲ. ಓಕೆ, ಆಗುದಿಲ್ಲ, ಯಾಕೆ ಆಗುದಿಲ್ಲ? ಎಸ್, ಇದಕ್ಕೆ ಯಾರು ಉತ್ತರ? ಅದು ಭೌತಿಕ ಕಾರಣ, ನಮ್ಮದು ಮೋಹ ಬಂಧನಗಳು ಇದೆ. ಬಂಧನಗಳು ಇದೆ. ಓಕೆ, ನಾವು ಬೇರೆ ಮೂರು ಗುಣಗಳಿಂದ- ಯಾರಾದ್ರೂ ಹೇಳ್ಬೋದಾ? ಫರ್ದರ್ ಆನ್ಸರ್ ನನಗೆ ನಾವು ಬೇಕಿದೆ. ಮೂರು ಗುಣ ಹಾ? ನಾವು ಯಾವ್ದು? 3 ಗುಣಗಳಿಂದ ಇದು ಆಗಿದೆ. ಗುಣದಿಂದ ರಜೋಗುಣ ತಮೋಗುಣ ನಮ್ಮಲ್ಲಿ ಇದೆ. ಅದು ಸಂಪೂರ್ಣ ಈ ಗುಣ. 3 ಗುಣ. ಓಕೆ, ಎಸ್. ಈಗೋ ಹಾ, ನಮ್ ಈಗೋ ಜಾಸ್ತಿ ಇದೆ, ಹಂಗಾಗಿ ಯಾರು ಸೇವಕರಾಗುತ್ತೆ ಇಷ್ಟ ಇದೆ. ಓಕೆ, ಎಸ್. ಸುಮಾ ಕುಲಕರ್ಣಿ ಮಾತಾಜಿ ಹೇಳಿಯಾ? ಹೇಳಿ. ಯಾವುದು ಕೇಳ್ತಾರೆ? ನೆಟ್ವರ್ಕ್ ಪ್ರಾಬ್ಲಮ್ ಏನು? ಓಕೆ, ಎಸ್. ಬೇರೆಯವರು? ಎಸ್, ಗಾಯತ್ರಿ ರಾವ್ ಹೇಳಿ. ಭೌತಿಕದಲ್ಲಿ ನಾವು ಮುಳುಗಿ ಹೋಗಿದ್ದೀವಿ ಗುರುಗಳೇ. ಈಗೀಗ ಇದನ್ನ ಕೇಳಿ ಸ್ವಲ್ಪ ಸ್ವಲ್ಪ ಭಕ್ತಿಯ ಕಡೆಗೆ ಬರ್ತಾ ಇರೋದ್ರಿಂದ ಅದು ಏಕ್ದಮ್ ಬರಕ್ಕೆ ಸಾಧ್ಯ ಕಠಿಣ. ಕ್ರಮೇಣ ಬರ್ಸ್ಕೊಳ್ಬೇಕಷ್ಟೇ. ಮಾಯೆಯ ಬಂಧನದಲ್ಲಿ ಇದ್ದೀವಿ ನಾವು. ಓಕೆ, ಎಸ್. ಎಸ್, ಗೀತಾ ಮೋಹನ್ ಹೇಳಿ. ನಾವು ಮನೆಯಲ್ಲಿರೋದ್ರಿಂದ ಈಗ ಕ್ಲಾಸ್ ಆದ್ಮೇಲೆ ಮತ್ತೆ ನಮ್ಮ ಸುತ್ತ ಇರೋರೆಲ್ಲ ಭೌತಿಕವಾದಿಗಳು, ಮತ್ತೆ ಅದೇ ಭೌತಿಕ ವಿಚಾರಗಳು ನಡೆಯುತ್ತೆ. ದೇವಸ್ಥಾನದಲ್ಲಿ ಇದ್ರೇನಾದ್ರೂ ಸ್ವಲ್ಪ ದೇವರ ಕಾರ್ಯಗಳು ನಡೆಯುತ್ತೆ, ಆದ್ರೆ ನಾವು ಮನೆಯಲ್ಲಿರೋದ್ರಿಂದ ಅವ್ರದ್ದು ಪ್ರಭಾವ ನಮ್ಮ ಮೇಲೆ ಜಾಸ್ತಿ ಆಗುತ್ತೆ ಪ್ರಭುಜಿ. ಎಸ್, ಬೇರೆ ಎಸ್, ಬೇರೆಯವರು ಯಾರಾದರೂ ಉತ್ತರ ಕೊಡ್ಬೋದಾ? ಪ್ರಭುಜಿ, ನಾವು ಪೂರ್ತಿಯಾಗಿ ಶರಣಾಗತರಾಗೋ ತನಕ ಅದು ಸಾಧ್ಯ ಇಲ್ಲ ಅನ್ಸುತ್ತೆ ಪ್ರಭುಜಿ. ಓಕೆ, ಈಗ ನಾನೊಂದು ಉತ್ತರ ಹೇಳ್ತೇನೆ ನೋಡಿ. ಎಂತಂದ್ರೆ ವಿಷಯ ಎಂತಂದ್ರೆ, ಈಗ ಸಪೋಸ್ ಈಗ ಒಬ್ಬ ಕುಡುಕ ಇದ್ದಾನೆ. ಕುಡುಕ ಅಂತ ಎಕ್ಸಾಂಪಲ್ ಕೊಡುವ. ಕುಡುಕ ಈಗ ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದಾನೆ. ಕಳೆದ 30 ವರ್ಷದಿಂದ ಸರಿ ಕುಡಿದಿದ್ದಾನೆ. ಈಗ ಡಾಕ್ಟರ್ ಹೇಳ್ತಾ ಇದ್ದಾರೆ ಲಿವರ್ ಹೋಗಿದೆ, ಕಿಡ್ನಿ ಹೋಗಿದೆ. ಎಸ್, ಈಗಾದ್ರೂ ಉತ್ತರ ಕೊಡ್ಬೋದಾ ನಿಮ್ಗೆ ನಾನೊಂದು ಉದಾಹರಣೆ ಕೊಟ್ಟದ್ದು? ಎಸ್, ಹರೇ ಕೃಷ್ಣ. ಎಸ್, ಯಾರು ಹೇಳ್ತೀರಿ ಈಗ ಉತ್ತರ? ಅನೇಕ ಲಕ್ಷ ಯೋನಿಗಳಲ್ಲಿ ಅದರ ಇನ್ನ ಇದೆ ನಮ್ಮಲ್ಲಿ ಆ ಕೊಳೆ, ಆ ಭೌತಿಕ ಕೊಳೆ ಅನ್ನೋದು ತೆಗೆಯೋದಕ್ಕೆ ಸ್ವಲ್ಪ ಸಮಯ ಹಿಡಿಯುತ್ತೆ. ಹಾಗೆ ಎಂತಂದ್ರೆ ನಾವು ತುಂಬಾ ಜನ್ಮ ತೆಗೆದಿದ್ದೇವೆ. ನಾವು ರಿವೋಲ್ಟ್ ಆಗಿ ಕೃಷ್ಣನ ಆಕರ್ಷಣೆ ಬರ್ಲಿಲ್ಲ ನಮ್ಗೆ. ಈಗ ಕಳೆದ ಕೆಲವು ಜನ್ಮದಲ್ಲಿ ನಮ್ಗೆ ಬಂದಿದೆ ಅಷ್ಟೇ. ಹಾಗೆ ನಾವು ಈಗ ಕೃಷ್ಣ ಪ್ರಜ್ಞೆಯಲ್ಲಿ ಇದ್ದೇವೆ, ಬರ್ಲೇ ಇಲ್ಲ. ಅದೆಲ್ಲ ಸುಲಭದಲ್ಲಿ ಹೋಗುವುದಿಲ್ಲ. ಯಾಕೆಂದ್ರೆ ಕೆಲವೊಮ್ಮೆ ನೋಡಿ, ಮನೆಯಲ್ಲಿ ಯಾರಾದ್ರೂ ಮೆಕ್ಯಾನಿಕ್ ಇದ್ರೆ ಅವ್ರದ್ದು ಬಟ್ಟೆ ತರ್ತಾರೆ ವಾರಕ್ಕೊಮ್ಮೆ, ಸ್ಯಾಟರ್ಡೆ ಸಂಡೇ ರಜೆ ತರ್ತಾರೆ. ಅದನ್ನು ನೀವು ಸರ್ಫಲ್ಲಿ ಹಾಕಿ ಮತ್ತೆ ಬ್ರಷ್ ಅಲ್ಲಿ ಹೀಗೆ ಉಜ್ಜಿದ್ರು ಕೂಡ ಆ ಗ್ರೀಸ್ ಎಲ್ಲ ಹೋಗುವುದೇ ಇಲ್ಲ. ಸ್ವಲ್ಪ ಅಂದ್ರೆ ಎಂತ ಹೇಳುವಂಥದ್ದು, ಬೆವರೆಲ್ಲ ಅದೆಲ್ಲ ಹೋಗ್ತದೆ, ಮತ್ತೆ ಅದು ಹೋಗುವುದಿಲ್ಲ. ಫ್ರೆಶ್ ಇರ್ತದೆ, ಆದ್ರೆ ಕಲೆ ಎಲ್ಲ ಇರ್ತದೆ. ಅದೇ ರೀತಿ ಇದೆಲ್ಲ ನಮ್ದು ಎಂತ ಹೇಳುವಂಥದ್ದು, ಜನ್ಮ ಜನ್ಮಾಂತರದಲ್ಲಿ ನಾವು ಭಗವಂತನಿಗೆ ಎಷ್ಟು ರಿವೋಲ್ಟ್ ಆಗಿದ್ದೇವೆ, ಬೇಡದೆ ಮಾಡಿದ ಅದೆಲ್ಲ ಒಳಗೆ ಉಂಟು. ತುಂಬಾ ಎಂತ ಹೇಳುವಂಥದ್ದು ಥಿಕ್ ಲೇಯರ್, ದಪ್ಪದ ಲೇಯರ್ ಆಗಿ ಉಂಟು ಅದು ಒಳಗೆ. ಅದು ಹೋಗ್ತದೆ. ಆದ್ರೆ ಇದಕ್ಕೆ ನಾವು ಎಂತ ತೀವ್ರೇಣ ಭಕ್ತಿ ಯೋಗೇನ, ಸೀರಿಯಸ್. ನಾನು ಮೊನ್ನೆ ಹೇಳಿದೆ, ಸಿನ್ಸಿಯರ್, ಸೀರಿಯಸ್ ಮತ್ತೆ ಸ್ಟ್ರಾಂಗ್ ಡಿವೋಟಿ. ಹಾಗೆ ಹೋಗ್ತದೆ. ಅಂದ್ರೆ ನಮ್ಗೆ ಎಂತ ಅಂದ್ರೆ ಇನ್ಸ್ಟಾ ಮ್ಯಾಗಿ ಅಂದ್ರೆ ನಾವು ಮ್ಯಾಗಿ ತರ್ತೇವೆ, ಪಾರ್ಟ್ 2 ಮಿನಿಟ್ಸ್ ಮ್ಯಾಗಿ ಇಮಿಡಿಯೇಟ್ ಆಗ್ಬೇಕು ನಮ್ಗೆ. ಇವತ್ತು ಬಂದಿದ್ದೇವೆ, ಇವತ್ತೇ ಎಲ್ಲ ನಮ್ದು ಸಾಲ್ವ್ ಆಗ್ಬೇಕು. ಕೆಲವರು ಹೇಳ್ತಾರೆ, ಪ್ರಭುಜಿ ಎಂತ ಪ್ರಭುಜಿ, ನಾನು ಭಕ್ತಿ ಮಾಡ್ತಾರೆ 4 ವರ್ಷದಿಂದ, ನನಗೆ ಸಮಸ್ಯೆ ಮೇಲೆ ಸಮಸ್ಯೆ ಬರ್ತಾ ಉಂಟು. ಸರ್, ಎಷ್ಟೋ ಜನ್ಮದಿಂದ ನೀವು ಈ ಎಲ್ಲ ಎಂತರುವಂಥದ್ದು ಮಾಡಿದೆಲ್ಲ ನಿಮಗೆ ಸಿಗುವಂಥದ್ದು. ಹಾಗಾಗಿ ಅದೆಲ್ಲ ಸುಲಭದಲ್ಲಿ ಹೋಗ್ತದೆ. ಪೇಷನ್ಸ್ ಇರ್ಬೇಕು, ಸ್ವಲ್ಪ ಪೇಷನ್ಸ್ ಇರ್ಬೇಕು ನಮ್ಗೆ.
ಕ್ರಮೇಣ ಹೋಗ್ತದೆ, ಕ್ರಮೇಣ ಸರಿ ಆಗ್ತದೆ ಹಂತ ಹಂತವಾಗಿ. ಮತ್ತೆ ಭಗವಂತ ಕೂಡ ನೋಡ್ತಾನೆ. ಹೇಗಂದ್ರೆ ನೋಡಿ, ಈ ದೇವತೆಗಳು ಹಾಗೆ ಅಲ್ಲ. ಕೃಷ್ಣ ಹೇಗೆ ಅಂದ್ರೆ, ಕೃಷ್ಣ ನೋಡ್ತಾ ಇರ್ತಾನೆ. ಈಗ ನಾನು ನಂದು ಎಕ್ಸಾಂಪಲ್ ಹೇಳ್ತೇನೆ. ನನ್ನ ಮನೆಯಲ್ಲಿ ನನ್ನ ತಂದೆ ನನಗೆ ಒಳ್ಳೆ ವಿದ್ಯಾಭ್ಯಾಸ ಕೊಟ್ಟಿದ್ದಾರೆ, ಆಂಗ್ಲ ಮಾಧ್ಯಮದಲ್ಲಿ ಕಲಿಸಿದ್ದಾರೆ, ಒಳ್ಳೆ ಎಲ್ಲ ಫೆಸಿಲಿಟಿ ಕೊಟ್ಟಿದ್ದಾರೆ. ಆದ್ರೆ ಎಂತಂದ್ರೆ ಫೀಸ್ಗೆ ಕೊಡ್ತಾರೆ, ಯೂನಿಫಾರ್ಮ್ಗೆ ಕೊಡ್ತಾರೆ, ಶೂಗೆ ಕೊಡ್ತಾರೆ, ಯಾವುದಕ್ಕೂ ಕೊಡ್ತಾರೆ, ತಂದು ಕೊಡ್ತಾರೆ, ಎಂತೆಲ್ಲ ಬೇಕು ಸ್ಕೂಲ್ ರಿಲೇಟೆಡ್. ಆದ್ರೆ ಬೇರೆ ಯಾವುದಕ್ಕೂ ಕೊಡುವುದಿಲ್ಲ ಹಣ. ಬಸ್ಸಿಗೆ ಆದ್ರೆ ಪಾಸಿಗೆ ಎಷ್ಟು ಅಷ್ಟೇ, ಬೇರೆ ಏನಿಲ್ಲ, ಕೈಯಲ್ಲಿ 1 ರೂಪಾಯಿ ಇಲ್ಲ. ಕೆಲವರಿಗೆಲ್ಲ ತುಂಬಾ ಕೊಡ್ತಾರೆ ಖರ್ಚಿಗೆ, ನಮ್ಗೆ ಏನು ಖರ್ಚಿಗೆ ಇರುವುದಿಲ್ಲ, ಖರ್ಚಿಗೆ ಇಲ್ಲ. ಆದ್ರೆ ಎಂತ ಹೇಳುವಂತ, ತಿನ್ಲಿಕ್ಕೆ ಮನೆಯಲ್ಲಿ ವ್ಯವಸ್ಥೆ, ಒಳ್ಳೆ ವ್ಯವಸ್ಥೆ, ಎಲ್ಲ ಒಳ್ಳೆ ವ್ಯವಸ್ಥೆ. ಆದ್ರೆ ಬೇರೆ ಎಕ್ಸ್ಟ್ರಾ ಎಲ್ಲ ತಿನ್ಲಿಕ್ಕಿಲ್ಲ. ಮನೆಯಲ್ಲಿ ಎಂತ ಮಾಡ್ತಾರೆ ಅದನ್ನು ತಿನ್ಬೇಕು, ಆದ್ರೆ ಒಳ್ಳೆ ರೀತಿಯಲ್ಲಿ ಇತ್ತು ಈ ರೀತಿ. ಹಾಗಾಗಿ ಇದು ಸ್ಟ್ರಿಕ್ಟ್. ಅದೇ ರೀತಿ ಭಗವಂತ ಕೂಡ ಹೇಗೆಂದ್ರೆ ಇನ್ನೊಂದು ಎಂತಂದ್ರೆ, ನಾನು ಆಲ್ಮೋಸ್ಟ್ LKG ಇಂದ 10th ತನಕ, ಸ್ಕೂಲ್ ತನಕ ಹೇಗೆಂದ್ರೆ ಬೆಳಿಗ್ಗೆ 1 ಗಂಟೆ ಓದ್ಲೇಬೇಕು, ಎಂತ ಅದಕ್ಕೆ ಎಕ್ಸ್ಕ್ಯೂಸ್ ಕೊಡ್ಲಿಕ್ಕಿಲ್ಲ. ಸ್ಟ್ರಿಕ್ಟ್, ತುಂಬಾ ಸ್ಟ್ರಿಕ್ಟ್. ಹಾಗೆ ಈ ರೀತಿ ಎಲ್ಲ ನಮ್ಮನ್ನು ಬೆಳೆಸಿದ್ದಾರೆ. ಹಾಗೆ ಭಗವಂತ ಕೂಡ ಹೇಗೆ ಅಂದ್ರೆ, ಭಗವಂತನ ಸಿಚುವೇಶನ್ ಹೀಗೆ. ಭಗವಂತ ಹೇಗೆ ಅಂದ್ರೆ ನೋಡ್ತಾ ಇರ್ತಾನೆ, ಇಮ್ಮಿಡಿಯೇಟ್ ನಿಮ್ಗೆ ಅಂತ ಹೇಳುವಂಥದ್ದು ಎಲ್ಲವನ್ನು ಕೊಡುವುದಿಲ್ಲ. ನೋಡ್ತಾ ಇರ್ತಾನೆ. ಅಂದ್ರೆ ನಾವು ಹೇಗೆ ಕನ್ಸಿಸ್ಟೆಂಟ್ ಆಗಿದ್ದೇವಾ ನೋಡ್ತಾ ಇರ್ತಾನೆ. ನೋಡಿ 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 ಹೇಗೆ ಅಂದ್ರೆ, ಈ ಡ್ಯಾಮ್ ಇಂದ ಬಾಗಿಲು ತೆಗೆಯುವಾಗ ನೀರು ಹೋಗ್ತದೆ, ಮತ್ತೆ ಬಾಗಿಲು ಹಾಕುವಂತ. ಅದೇ ರೀತಿ ಭಗವಂತ ಕೂಡ ಹಾಗೆ ಮಾಡ್ತಾನೆ. ಯಾರು ಅವನಲ್ಲಿ ಬರ್ತಾರೆ ಅಂದ್ರೆ ನಮಗೆ ಕಷ್ಟಗಳೆಲ್ಲ ಬರ್ತಾ ಇರ್ತದೆ, ಆದ್ರೆ ಸ್ವಲ್ಪ ಸ್ವಲ್ಪ ಬರ್ತಾರೆ, ಹೀಗೆ ಓಪನ್ ಮಾಡ್ತಾನೆ, ಬಿಡ್ತಾನೆ. ಅಂದ್ರೆ ನಮ್ಮನ್ನು ಟೆಸ್ಟ್ ಮಾಡುವಂತ ಭಗವಂತ, ಟೆಸ್ಟ್ ಮಾಡುವುದು. ನಮ್ದು ಹೇಗೆ ಅಂದ್ರೆ, ನಾವು ಬಂದಿದ್ದೇವೆ ನಮ್ಗೆಲ್ಲ ಸಾಲ್ವ್ ಆಗ್ಬೇಕು ಇಮಿಡಿಯೇಟ್. ಇಲ್ಲ, ಹಾಗೆ ಆಗುದಿಲ್ಲ. ಹೇಗೆಂದ್ರೆ ಭಕ್ತಿಯಲ್ಲಿ ಈಗ ಶ್ರೀಮದ್ ಭಾಗವತಮಲ್ಲಿ ಎಲ್ಲ ಟಾಪ್ ಮೋಸ್ಟ್ ಡಿವೋಟೀಸ್ ಎಲ್ಲ ಅವರೆಲ್ಲ ತುಂಬಾ ಟಾಲರೇಟ್ ಮಾಡಿದ್ದಾರೆ, ತುಂಬಾ ನಮ್ರತೆ ಅವರ ಹತ್ರ ಇತ್ತು. ಹಾಗಾಗಿ ಈ ಟಾಲರೆನ್ಸ್ ಮತ್ತೆ ನಮ್ರತೆ ಬರ್ಬೇಕು. ಆಗ ನಮ್ಗೆ ಎಂತ ಅಂದ್ರೆ, ನಮಗೆ ಬರುವಂತ ಕಷ್ಟ ನಮ್ಗೆ ಎಂತ ಆಗ್ತದೆ, ಇದು ಏನು ಅಲ್ಲ ನಮ್ಗೆ ಆಗ್ತದೆ. ನಾವಾಗ ಬರುವಂತ ಕಷ್ಟಕ್ಕೆ ನಾವು ಎಂತ ಮಾಡ್ತೇವೆ ಅಂದ್ರೆ, ಭಗವಂತ, ಅಲ್ಲಿ ಕೂಡ ನಾವು ಭಗವಂತನಿಗೆ ಪ್ರಾರ್ಥನೆ ಮಾಡ್ತೇವೆ, ಭಗವಂತ ನಿನ್ನ ತುಂಬಾ ಕೃಪೆ ನನ್ನ ಮೇಲೆ ಉಂಟು ಭಗವಂತ. ಕಷ್ಟ ಅನ್ಲಿಮಿಟೆಡ್ ಕಷ್ಟ ಈಗ ನಮ್ಗೆ ಬಂದಿದೆ, ಆದ್ರೆ ನಮ್ಮ ಅಲ್ಲಿ ಕಷ್ಟದಲ್ಲಿ ನಮ್ಮ ಪ್ರಾರ್ಥನೆ, ಭಗವಂತ ನೀನು ಎಂತಂದ್ರೆ ನನ್ಗೆ ಕರುಣೆ ತೋರಿಸ್ತಾ ಇದ್ದೀಯಾ. ಕುಕಿಂಗ್ ಮಾಡುವಾಗ ವೆಜಿಟೇಬಲ್ ಕಟ್ ಮಾಡುವಾಗ ಸಣ್ಣ ಇದಾಯ್ತು, ಆಕ್ಚುಲಿ ನಾನು ರೋಡಲ್ಲಿ ಆಕ್ಸಿಡೆಂಟ್ ಆಗಿ ನನ್ನ ಕಾಲ್ ಕಟ್ ಆಗ್ಬೇಕಿತ್ತು, ನಿನ್ನ ಕೃಪೆ ಭಗವಂತ, ನೀನ್ ನನ್ಗೆ ಈ ರೀತಿ ಕೃಪೆ ತೋರಿಸ್ತಾ ಇದೆಯಾ. ಈ ರೀತಿ ನಮ್ಗೆ ಬರ್ತದೆ ಪ್ರಾರ್ಥನೆ. ನಮ್ಗೆ ಆಗ ಸಫರಿಂಗೇ ಅನಿಸುವುದಿಲ್ಲ. ಈಗೆಂತ ಆಗ್ತದೆ ಅಂದ್ರೆ, ನಾವು ಭೌತಿಕ ನೆಲೆಯಲ್ಲಿರುವಾಗ ನಮ್ಗೆ ಎಂತ ಹೇಳುವಂಥದ್ದು, ಟಾಲರೇಟ್ ಮಾಡುವಂತ ಕೂಡ ಕೆಪಾಸಿಟಿ ಇಲ್ಲ, ನಮ್ರತೆ ಕೂಡ ಇಲ್ಲ ನಮ್ಮಲ್ಲಿ. ಇದು ಸಮಸ್ಯೆ. ಹಾಗಾಗಿ ಎಂತ ಅಂದ್ರೆ, ಪ್ಯೂರ್ ಡಿವೋಟಿ ಸೀಸ್ ದ ಸಿಚುವೇಶನ್ ಅಂಡ್ ಒನ್ ಇಸ್ ನಾಟ್ ಎ ಡಿವೋಟಿ ಅಂದ್ರೆ ಬಿಗಿನರ್, ಈ ಸೀಸ್ ದ ಸಿಚುವೇಶನ್. ಇಬ್ಬರು ಕೂಡ ನೋಡುವಂಥದ್ದು ಆ ಒಂದು ಸಿಚುವೇಶನ್ ಅನ್ನು, ಕಷ್ಟದ ಸಿಚುವೇಶನ್. ಆದ್ರೆ ಒಬ್ಬ ಎಂತಂದ್ರೆ, ಇನ್ ದಟ್ ಸಿಚುವೇಶನ್ ಆಲ್ಸೋ ಈ ಗಿವ್ಸ್ ಥ್ಯಾಂಕ್ಸ್ ಟು ಕೃಷ್ಣ, ಥ್ಯಾಂಕ್ಸ್ ಕೊಡ್ತಾ ಇರ್ತಾನೆ. ಹಾಗಾಗಿ ಇದೆಲ್ಲ ಹೈಯರ್ ಕಾನ್ಶಿಯಸ್ನೆಸ್, ಉನ್ನತ ಮಟ್ಟದ ಪ್ರಜ್ಞೆ. ಭಕ್ತಿಯಲ್ಲಿ ಅಡ್ವಾನ್ಸ್ ಆಗುವುದಂದ್ರೆ ಇದು. ದಿವಸ ಹೋದಾಗೆ ನಾವು ನಮ್ಮ ಪ್ರೇಯರ್ಸ್ ಎಲ್ಲ ಪವರ್ಫುಲ್ ಪ್ರೇಯರ್ಸ್ ಆಗುವಂಥದ್ದು, ಪ್ರಾರ್ಥನೆಗಳು ಭಗವಂತನಿಗೆ. ಓ ಭಗವಂತ, ನಾನು ಒಂದು ಕೊಠಡಿಯಲ್ಲಿ ಇರಬೇಕಿತ್ತು, ಆದ್ರೆ ನೀನು ನನಗೆ, ಈಗ ನೋಡಿ, ಈಗ ಈ ರೂಮ್
ಭಗವಂತನ ದೇವಸ್ಥಾನ, ಭಗವಂತನಿಗೆ ನಾವು ಲಕ್ಸುರಿ ದೇವಸ್ಥಾನ ಕಟ್ತಾ ಇದ್ದೇವೆ, ಭಗವಂತ ನಮ್ಗೆ ಕೂಡ ಕೊಡ್ತಾ ಇದ್ದಾನೆ ಲಕ್ಸುರಿ. ಕೃಷ್ಣಸ್ ಡಿವೋಟೀಸ್ ಆರ್ ನಾಟ್ ಪುವರ್. ಈಗ ಭಗವಂತನಿಗೆ ಬೆಳಿಗ್ಗೆ ಮಂಗಳಾರತಿಗೆ ಒಳ್ಳೊಳ್ಳೆ ಪ್ರಸಾದ ಭಗವಂತ ನೋಡ್ತಾನೆ, ನಮ್ಗೆ ಕೊಡ್ತಾನೆ. ದೊಡ್ಡ ದೊಡ್ಡ ಹಣ ಇದ್ದವರಿಗೆ ಎಂತ ಹೇಳುವಂಥದ್ದು ಬಿಸಿ ಬಿಸಿ ತಿನ್ಲಿಕ್ಕೆ ಆಗುವುದಿಲ್ಲ, ಫ್ರಿಜ್ ಅಲ್ಲಿ ಇಟ್ಟು ತಿಂತಾರೆ. ಹಾಗಾಗಿ ಕೃಷ್ಣ ಇಸ್ ಗಿವಿಂಗ್ ಎವ್ರಿಥಿಂಗ್, ಎಲ್ಲವನ್ನು ಕೊಡ್ತಾನೆ, ಎಲ್ಲವನ್ನು ಕೊಡ್ತಾನೆ. ಆದ್ರೆ ನಮ್ಗೆ ಭಗವಂತನ ಮೇಲೆ ನಂಬಿಕೆ ಬೇಕು. ಓಕೆ, ಎಸ್, ಒಂದು ನಿಮಿಷ, ಭಾಗವತದಲ್ಲಿ ಇದ್ದೆ ನಾನು. ಓಕೆ, ಸ್ವತಂತ್ರ ಅಲ್ಲ. ಹಾಗೆ ನಮ್ದು ಇಚ್ಛೆ ಅಂತಂದ್ರೆ ಆಕ್ಚುಲಿ ನಾವು ಸ್ವತಂತ್ರ ಅಲ್ಲ, ನಾವು ಅವಳ ಅಂಡರ್ ಇದ್ದೇವೆ. ಓಕೆ, ಜೀವಿಯು ಭೌತಿಕ ಸಂಪನ್ಮೂಲಗಳ ನಿಜಭೋಗಿ ಅಲ್ಲ. ಎಂಜಾಯ್ ನಾವಲ್ಲಂತೆ ಈ ಭೌತಿಕ ಸಂಪನ್ಮೂಲ ಅಂದ್ರೆ ನ್ಯಾಚುರಲ್ ರಿಸೋರ್ಸಸ್. ನ್ಯಾಚುರಲ್ ರಿಸೋರ್ಸಸ್ ನೀವು ಎಣಿಸಿ, ಈಗ ಭಗವಂತ ನೋಡಿ ಅಂದ್ರೆ ಈಗ ಒಂದು ಡೈಮಂಡ್, ಈಗ ನೀವು ಡೈಮಂಡ್ ಅನ್ನು ನೀವು ರಿಂಗ್ ಮಾಡಿ ಹಾಕ್ತೀರಿ, ತುಂಬಾ ಫಳ ಹೊಳಿತಾರೆ. ಆ ಡೈಮಂಡ್ ಭಗವಂತ ಮಾಡಿದ್ದಾನೆ. ಇಟ್ ಇಸ್ ನಾಟ್ ಯುವರ್ ಕ್ರಿಯೇಷನ್, ಬಟ್ ಯು ಆರ್ ಯೂಸಿಂಗ್ ಗಾಡ್ಸ್ ಕ್ರಿಯೇಷನ್. ಭಗವಂತನ ಮಾಡಿದ ನೀನು ಯೂಸ್ ಮಾಡ್ತಾ ಇದ್ದೀಯ, ನೀನು ಚಂದ ಕಾಣ್ಲಿಕ್ಕೆ. ಆದ್ರೆ ಯಾವುದೇ ರಿಸೋರ್ಸ್ ನಮ್ಗೆ ಮಾಡ್ಲಿಕ್ಕೆ ಆಗುದಿಲ್ಲ, ನಾವು ಮಿಸ್ಯೂಸ್ ಮಾಡ್ತೇವೆ. ಹಾಗೆ ಇಲ್ಲಿ ಹೇಳುವಂಥದ್ದು ಎಂಜಾಯರ್ ಭಗವಂತ. ಎಲ್ಲ ರಿಸೋರ್ಸ್ ಹೇಗೆ ಅಂದ್ರೆ ಅದಕ್ಕೆ ನಾವು ನೋಡಿ ಭಗವಂತನಿಗೆ ಈ ಬಂಗಾರ ಆಗ್ಲಿ, ಈ ಡೈಮಂಡ್ ಆಗ್ಲಿ, ಎಲ್ಲವೂ ಯಾವ್ದು ನಮ್ಗೆ ರಿಸೋರ್ಸ್ ಸಿಗ್ತದೆ ಅದೆಲ್ಲ ಇಟ್ ಹ್ಯಾಸ್ ಟು ಬಿ ಯೂಸ್ ಫಾರ್ ಕೃಷ್ಣ. ಕೃಷ್ಣ ಯೂಸ್ ಮಾಡಿದ್ ಮತ್ತೆ ನಾವು ಯೂಸ್ ಮಾಡ್ಬೋದು. ನೆಕ್ಸ್ಟ್, ದಿಸ್ ಈಸ್ ದ ಸರ್ವೆಂಟ್ ಮೆಂಟಾಲಿಟಿ. ಎಂಜಾಯರ್ ಅಂದ್ರೆ ನಾನೇ ಡೈರೆಕ್ಟ್ ಯೂಸ್ ಮಾಡುವಂತ. ಈಗ ನೋಡಿ, ಈಗ ಹೇಗಂದ್ರೆ ಟೆಂಪಲ್ ಅಲ್ಲಿ, ಓಕೆ, ಒಂದು 10 ನಿಮಿಷ ಮಾತಾಡ್ತೇನೆ ಈ ವಿಷಯದಲ್ಲಿ. 9 o'clock ಆಯಿತು. ಓಕೆ, ಒಂದು 10 ನಿಮಿಷ ಕಂಟಿನ್ಯೂ ಮಾಡ್ತೇನೆ. ಈಗ ಹೇಗಂದ್ರೆ ನಿಮ್ಗೆ ಹೆಚ್ಚಿನವ್ರಿಗೆ ಗೊತ್ತುಂಟ ಇಲ್ಲ ಗೊತ್ತಿಲ್ಲ. ಈಗ ನಾನು ಕೃಷ್ಣ ಬಗ್ಗೆ ಬಂದ ಮೇಲೆ ಮನೆಯಲ್ಲಿ ಅವ್ರು ಎಂತಾದ್ರು ಗೋಲ್ಡ್ ಮಾಡಿದ್ರೆ ನಾನು ಹೇಳ್ತೇನೆ, ನೀವು ಫಸ್ಟಿಗೆ ನೀವು ಹಾಕ್ಬೇಡಿ, ಇಲ್ಲಿ ರಾಧಾ ಗೋವಿಂದ ಕೊಡಿ. ನಾನು ಪರ್ಸನಲ್ ಆಗಿ ರಾಧಾ ಗೋವಿಂದ ಹಾಕಿ ಮತ್ತೆ ಭಗವಂತ ಅವರಿಗೆ ಕೊಡುವಂಥದ್ದು. ಹಾಗಾದ್ರೆ ಅದು ಫಸ್ಟಿಗೆ ಅವನಿಗೆ ಸೇರ್ಬೇಕು, ಭಗವಂತನಿಗೆ. ಎನಿಥಿಂಗ್ ನೀವು ಕೂಡ ನಿಮ್ಮ ಮನೆಯಲ್ಲಿ ಇರ್ಬೋದು, ಕೃಷ್ಣನ ಕೂಡ ಇದ್ರೆ ಯಾವುದು ಗೋಲ್ಡ್ ಫಸ್ಟ್ ಅವನಿಗೆ ಈಸ್ ಎಂಜಾಯರ್. ಭಗವಂತ ಎಂಜಾಯರ್, ನಾವು ಎಂಜಾಯರ್ ಅಲ್ಲ. ಆದ್ರೆ ನಾವು ಮತ್ತೆ ಅದೊಂದು ಜಾಸ್ತಿ ಸಮಯ ಇರ್ಲಿಕ್ಕಿಲ್ಲ, ಇಮಿಡಿಯೇಟ್ ಇಟ್ಟು. ಯಾಕಂದ್ರೆ ಕಲಿಯುಗದಲ್ಲಿ ಜನರೆಲ್ಲ ಕಳ್ಳರು. ಹಾಗಾಗಿ ರಾಧಾರಾಣಿಯ ಕೈಯಲ್ಲಿ ನಾನು ಇಡುವಂಥದ್ದು 10 ನಿಮಿಷ ಮತ್ತೆ ತೆಗೆದು ವಾಪಸ್ ಅವರಿಗೆ ಕೊಡುವಂಥದ್ದು. ನಾವು ಭಗವಂತನಿಗೆ ಇಲ್ಲಿ ಟೆಂಪಲ್ ಅಲ್ಲಿ ಪ್ರಭುಪಾದ ಹೇಳಿದ್ದಾರೆ ಯಾವುದು, ಯಾಕಂದ್ರೆ ಎಂತ ಹೇಳುವಂಥದ್ದು ಕಳ್ಳತನ ಜಾಸ್ತಿ. ಅದಕ್ಕೆ ನಾವೆಲ್ಲ ರೂಲ್ಗಳು ಎಂತ ಹೇಳುವಂಥದ್ದು ಒಳ್ಳೆ ತರ್ತೇವೆ ವೃಂದಾವನದಿಂದ. ಆದ್ರೆ ಗೋಲ್ಡ್ ಇದಲ್ಲ, ಗೋಲ್ಡ್ ಅನ್ನೆಲ್ಲ ತರುವುದಿಲ್ಲ, ಡೈಮಂಡ್ ಗೋಲ್ಡ್ ಅನ್ನು. ಯಾಕೆಂದ್ರೆ ಕಲಿಯುಗದಲ್ಲಿ ಜನರೆಲ್ಲ ಎಂತ ಹೇಳ್ತಾರೆ, ಯಾಕೆಂದ್ರೆ ಅದು ಮತ್ತೆ ಕಳ್ಳತನ ಆದ್ರೆ ಅದು ನಮಗೆ ಡಿಸ್ಟರ್ಬೆನ್ಸ್ ಆಗ್ತದೆ. ಹಾಗೆ ಪ್ರಭುಪಾದ ಈ ರೀತಿ ಹೇಳಿದ್ದಾರೆ. ಓಕೆ, ನೆಕ್ಸ್ಟ್, ನಿಜಭೋಗಿ ಅಲ್ಲ. ಆದ ಕಾರಣ ಭೌತಿಕ ಪ್ರಕೃತಿಯ ಮೇಲೆ ಜೀವಿ ಭೌತಿಕ ಸಂಬಂಧವು ನಿಜಭೋಗಿ ಅಲ್ಲ. ಆದ ಕಾರಣ ಭೌತಿಕ ಪ್ರಕೃತಿಯ ಮೇಲೆ ಪ್ರಭುತ್ವ ನಡೆಸುವ ಅವನ ಪ್ರಯತ್ನವು ಅಂತಿಮವಾಗಿ ಹತಾಶೆಯಲ್ಲಿ ಮುಗಿತ. ನೋಡಿ, ಅಧಿಪತ್ಯ ನಡೆಸಲಿಕ್ಕೆ ಆಗುವುದಿಲ್ಲ. ಹತಾಶೆ ಪರಿಣಾಮ ಸಾಮಾನ್ಯ ಜೀವಿಗಿಂತ ಹೆಚ್ಚು ಅಧಿಕಾರ ಪಡೆಯಲು ಅವನು ಹೆಚ್ಚು ಅಧಿಕಾರ ಪಡೆಯಲಿಕ್ಕೆ ಹೀಗೆ ಅವನು ಪರಮ ಭೋಕ್ತಾರನ ಅಸ್ತಿತ್ವದಲ್ಲಿ ಐಕ್ಯವಾಗಲು ಅಪೇಕ್ಷಿಸ್ತಾನೆ. ಈಗ ಎಲ್ಲ ನಿರಾಕಾರವಾದಿಗಳ ಇಚ್ಛೆ ಅಂತಂದ್ರೆ ಭಗವಂತನಲ್ಲಿ ಐಕ್ಯ ಆಗಬೇಕು, ಲೀನಾಗಬೇಕಂದ್ರೆ ಭಗವಂತ ಆಗ್ಬೇಕು. ಯಾಕೆಂದ್ರೆ ಭಗವಂತ ಎಲ್ಲ ಎಂಜಾಯ್ ಮಾಡ್ತಾ ಇದ್ದಾರೆ, ನಾನು ಕೂಡ ಅಂತದ್ದು ಎಂಜಾಯ್ ಮಾಡ್ಬೇಕು. ಇದು ಅವರ ಮೇಲೆ ಪ್ರಭುಪಾದ ದಿಸ್ ಇಸ್ ದ ಲಾಸ್ಟ್ ನೇರ್ ಆಫ್ ಮಾಯಾ ಅಂತ, ಮಾಯ ಕೊನೆ ಅಂತ. ಭಗವಂತನಲ್ಲಿ ಐಕ್ಯ ಆಗುವುದು, ಭಗವಂತನೇ ಹಾಗೆ ಆಗುವಂಥದ್ದು. ಪ್ರಭುಪಾದ ಡಾಗ್ ಇಸ್ ಆಲ್ವೇಸ್ ಡಾಗ್, ಗಾಡ್ ಇಸ್ ಆಲ್ವೇಸ್ ಗಾಡ್. ನಾಯಿಯೇ ದೇವರೇ. ಸ್ಪೆಲ್ಲಿಂಗ್ ಸೇಮ್, DOG ಡಾಗ್, GOD ಗಾಡ್. ನಾಯಿ ದೇವರಾಗ್ಲಿಕ್ಕೆ ಆಗುದಿಲ್ಲ. ನಾಯಿ
ಹಾಗೆ ಈ ರೀತಿಯಲ್ಲಿ ಈ ಯಾರು ಐಕ್ಯವಾಗಲು ಇದು ಮಾಡುವಂಥದ್ದು ಈ ನಿರಾಕಾರವಾದಿಗಳು, ಓಕೆ, ಮಾಯವಾದಿಗಳು. ಅವನು ಹೆಚ್ಚಿನ ಭೋಗಕ್ಕಾಗಿ ಒಂದು ಯೋಜನೆಯನ್ನು ರೂಪಿಸ್ತಾನೆ. ಓಕೆ, ವ್ಯಕ್ತಿಯು ನಿಜವಾಗಿ ಭಕ್ತಿ ಸೇವೆಯಲ್ಲಿ ನೆಲೆಸಿದರೆ ಅದು ಅವನ ಸ್ವತಂತ್ರ ಸ್ಥಿತಿಯಾಗಿದೆ. ನೋಡಿ, ನಿಜವಾದ ಸ್ವತಂತ್ರ ಎಂತ? ಭಕ್ತಿ ಸೇವೆ ತೊಡುವಾಗ ಈಸ್ ಎ ಇಂಡಿಪೆಂಡೆಂಟ್. ಮಂದ ಬುದ್ಧಿಯವರು ಭಗವಂತನ ಶಾಶ್ವತ ಸೇವಕರ ಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳಲಾರ. ಹೆಚ್ಚಿನ ನೋಡಿ, ಈಗ ನೀವು ಹೋಗಿ ನಿಮ್ದು ಯಾರಾದ್ರೂ ಆಕ್ಚುಲಿ ಹೇಳಲಿಕ್ಕೆ ಹೋಗಬೇಡಿ, ಯಾರು ನಂಬುದಿಲ್ಲ ಅವರಿಗೆ. ಟು ಇನ್ಸ್ಟ್ರಕ್ಟ್ ಎ ಫೇತ್ಲೆಸ್ ಪರ್ಸನ್ ಇಟ್ ಈಸ್ ಎನ್ ಆಫೆನ್ಸ್. ಹಾಗಾಗಿ ಈಗ ನೀವು ಯಾರಾದ್ರೂ ತುಂಬಾ ಕಲ್ತಿದ್ದಾನೆ, ನಿಮ್ಮ ಫ್ಯಾಮಿಲಿಯಲ್ಲಿ ಯಾರು ಇದ್ದಾನೆ, ನಿಮ್ಮ ರಿಲೇಟಿವ್ ಯಾರಾದ್ರು, ಅವ ಹೇಳ್ತಾನೆ ಎಂತ ಸೇವಕ, ಭಗವಂತನ ಸೇವಕ, ನಿಮ್ಗೆ ಹುಚ್ಚು ಮಾರೆ, ನೀವು ಅವರ ಇಸ್ಕೊಂದು ಕ್ಲಾಸ್ಗೆ ನೀವು ಕೂಡ ಹುಚ್ಚರಾಗಿ, ಈ ರೀತಿ ಹೇಳ್ತಾರೆ. ಅದಕ್ಕೆ ಪ್ರಬೋಧನ ಅಂತವರೆಲ್ಲ ನೋಡಿ ಮಂದ ಬುದ್ಧಿಯವರು, ಅರ್ಥ ಮಾಡಿಕೊಳ್ಳಿಕ್ಕೆ ಆಗುದಿಲ್ಲ ಅವರಿಗೆ. ಐ ಆಮ್ ದ ಬಾಸ್, ಐ ಆಮ್ ದ ಬಾಸ್. ಇದಕ್ಕೆ ಮೇನ್ ಎಂತಂದ್ರೆ ಪ್ರಬೋಧ ಹೇಳುವಂಥದ್ದು, ಮೇನ್ ಈಸ್ ಅವರ್ ಎಜುಕೇಶನ್ ಸಿಸ್ಟಮ್ ಮೇಡ್ ಲೈಕ್ ದಟ್. ನಮ್ಮ ಎಜುಕೇಶನ್ ಸಿಸ್ಟಮ್ ಎಂತಂದ್ರೆ ಈ ರೀತಿ ಮಾಡುವಂಥದ್ದು. ಐ ಆಮ್ ದ ಬಾಸ್, ಐ ಆಮ್ ದ ಎಂಜಾಯರ್, ಐ ಆಮ್ ದ ಪ್ರೊಪ್ರೈಟರ್. ನಮ್ಮ ಎಜುಕೇಶನ್ ಸಿಸ್ಟಮ್ ಪ್ರಬೋಧ ಹೇಳ್ತಾರೆ ದಿಸ್ ಇಸ್ ಅ ಮೇನ್ ಫಾಲ್ಟ್. ಹಾಗಾಗಿ ಒಪ್ಲಿಕ್ಕೆ ಆಗುವುದಿಲ್ಲ ಅವನಿಗೆ, ಯಾರಿಗಾದ್ರು. ಯಾರೇ ನಿಮ್ಮ ಮನೆಯಲ್ಲಿ ಇರಲಿ, ಅವ ಹೇಳಿದ್ರೆ ನಾನು ಸೇವಕ, ನೀವು ಎಂತ ಮಾತಾಡ್ತಿದ್ದೀರಿ, ಈ ರೀತಿ ಹೇಳ್ತಾರೆ. ಈಗ ನಮ್ಮ ಎಜುಕೇಶನ್ ಸಿಸ್ಟಮ್ ಹಾಗೆ ಉಂಟು, ಟೋಟಲ್ ನಾನ್ ಸೆನ್ಸ್ ಪ್ರಬೋಧ ಹೇಳುವಂಥದ್ದು. ಓಕೆ, ಏಕೆಂದ್ರೆ ಸೇವಕ ಎಂಬ ಪದವನ್ನು ಉಪಯೋಗಿಸುವುದರಿಂದ ಅವರು ಗೊಂದಲಕ್ಕೊಳಗಾಗುತ್ತಾರೆ. ಅವರಿಗೆ ಸೇವಕ ಬೇಡ. ಎಂತ ಸೇವಕ? ಸೇವಕ ಆದ್ರೆ ಭೌತಿಕ ಲೋಕದಲ್ಲಿ ತುಚ್ಛ, ಅದು ಗಲೇಜಿ, ವ್ಯಾಕ್ತು ಸೇವಕ. ಆಧ್ಯಾತ್ಮಿಕ ಲೋಕದಲ್ಲಿ ಸೇವಕ ಅಂದ್ರೆ ದೊಡ್ಡದದು. ಈ ದಾಸ್ಯವು ಭೌತಿಕದಲ್ಲಿ ದಾಸ್ಯದಂತಲ್ಲ ಎಂಬುದನ್ನು ಅವರು ಅರಿಯಲಾರರು. ಭಗವಂತನ ದಾಸನಾಗುವುದು ಅತ್ಯುನ್ನತ ಸುದ್ದಿ. ನೋಡಿ, ಕೃಷ್ಣನ ದಾಸನಾಗುವಂಥದ್ದು ಇದಕ್ಕೆ ಎಂತಂದ್ರೆ ಕೋಟಿಗಟ್ಟಲೆ ಜನ ಕ್ಯೂ ಅಲ್ಲಿ ಇರ್ತಾರೆ. ಕೃಷ್ಣನ ದಾಸನಾಗ್ಲಿಕ್ಕೆ ಸುಲಭವ ಇದು ಎಲ್ಲ. ಟು ಬಿಕಮ್ ಎ ಸರ್ವೆಂಟ್ ಆಫ್ ದಿ ಸರ್ವೆಂಟ್ ಆಫ್ ದಿ ಸರ್ವೆಂಟ್ ಆಫ್ ದಿ ಸರ್ವೆಂಟ್ ಆಫ್ ದಿ ಸರ್ವೆಂಟ್. ದಾಸನ ಆಗ್ಲಿಕ್ಕೆ ಭಕ್ತಿಯಲ್ಲಿ ಭಕ್ತನಿಗೆ ಇಚ್ಛೆ. ಹಾಗಾಗಿ ದಾಸನಾಗುವುದಂದ್ರೆ ಅದು ದೊಡ್ಡ ವಿಷಯ. ಅದು ಹೇಗೆಂದ್ರೆ ಈಗ ಗ್ರಾಜುಯೇಷನ್ ಆದ ಮೇಲೆ ಎಂತಾಗ್ತದೆ, ಗ್ರಾಜುಯೇಷನ್ ಸೆರೆಮನಿ ಇರ್ತದೆ, ಸೆಲೆಬ್ರೇಷನ್, ಸರ್ಟಿಫಿಕೇಟ್ ಇದೆಲ್ಲ ಆಗ್ತಾರೆ. ಅದೇ ರೀತಿ ಸ್ಪಿರಿಚುವಲ್ ವರ್ಲ್ಡ್ ಅಲ್ಲಿ ದಾಸನಾಗುವುದು ಇಟ್ ಇಸ್ ಲೈಕ್ ಎ ಸೆಲೆಬ್ರೇಷನ್, ಇಟ್ ಇಸ್ ಲೈಕ್ ಎ ಫೆಸ್ಟಿವಲ್. ಹೇಗೆ ಅಂದ್ರೆ ಅಲ್ಲಿ ಸ್ಪಿರಿಚುವಲ್ ವರ್ಲ್ಡ್ ಹೋಗುವಾಗ ಎಲ್ಲ ನಮ್ಮ ಕ್ಲಾಪ್ ಹೊಡಿತಾರೆ, ಎಸ್ ಕ್ಲಾಪ್ ಹೊಡೆದು ನಮ್ಮನ್ನು ಸ್ವೀಕರಿಸ್ತಾರೆ, ಸ್ವಾಗತಿಸ್ತಾರೆ, ವೆಲ್ಕಮ್ ಮಾಡ್ತಾರೆ. ಹಾಗೆ ದಾಸನಾಗುವಂತ ಉನ್ನತ, ಇದು ಮಾಮೂಲಿ ಅಲ್ಲ, ಅದು ತುಚ್ಛ ಅಲ್ಲ, ಭೌತಿಕದಲ್ಲೇ ತುಚ್ಛ. ಇದನ್ನು ತಿಳಿದುಕೊಳ್ಳಬೇಕು. ಭಗವಂತನ ಶಾಶ್ವತ ದಾಸ್ಯದ ಮೂಲ ಸ್ವಭಾವವನ್ನು ಪುನರ್ಜೀವನಗೊಳಿಸಿಕೊಳ್ಳಬೇಕು. ಈಗ ಅದು ನಾವು ಒಟ್ರಾಸಿ ಭಗವಂತನ ದಾಸ ಅನ್ನೋದು ನಾವು ಮರ್ತು ಬಿಟ್ಟಿದ್ದೇವೆ. ನಮ್ಮ ಈಗ ತಲೆಯಲ್ಲಿ ಬರುವಂತದ್ದು ಎಸ್ ಐ ಆಮ್ ಬಾಸ್, ನಾನು ಗ್ರೇಟ್, ಗ್ರೇಟ್ ಕೃಷ್ಣ, ಬಾಸ್ ಕೃಷ್ಣ. ನೀವು ಗ್ರೇಟ್ ಕೂಡ ಅಲ್ಲ, ಬಾಸ್ ಕೂಡ ಅಲ್ಲ. ಆದ್ರೆ ಇದು ನಮ್ಗೆ ಎಂತ ಒಂದು ಪಾಪಪ್ ಗಡಿ ಬರುವಂತ ಹೇಳ್ತಾರೆ ಮೆಸೇಜಸ್, ಗಡಿ ಬರ್ತಾ ಇರ್ತದೆ. ಎಸ್, ಇವತ್ತು ನಿಮ್ದು ಲಾಸ್ಟ್ ಡೇಟ್, ಲೋನ್ ಕಟ್ಟಲಿಕ್ಕೆ ಲಾಸ್ಟ್ ಡೇಟ್ ಮೆಸೇಜ್ ಬ್ಯಾಂಕ್ನವ್ರು ಗಡಿ ಕಳಿಸ್ತಾ ಇರ್ತಾರೆ. ಅದೇ ರೀತಿ ನಮ್ಗೆ ಈ ಮೈಂಡ್ ಅಲ್ಲಿ ಬರ್ತಾ ಇರ್ತದೆ, ಎಸ್ ಐ ಆಮ್ ಗ್ರೇಟ್, ಐ ಆಮ್ ಬಾಸ್, ಐ ಆಮ್ ಗ್ರೇಟ್, ಐ ಆಮ್ ಬಾಸ್. ಸರ್, ಗ್ರೇಟ್ ಇಸ್ ಕೃಷ್ಣ, ಬಾಸ್ ಇಸ್ ಕೃಷ್ಣ. ಇದನ್ನು ತಿಳಿದುಕೊಳ್ಳಬೇಕು. ನೋಡಿ, ನಾವು ಭಗವಂತ ದಾಸನ ನಾವು ಮರ್ತು ಬಿಟ್ಟಿದ್ದೇವೆ. ಭಗವಂತ ಶಾಶ್ವತ ದಾಸದ ಮೂಲ ಸ್ವಭಾವ ಪುನರ್ಜೀವನ. ವಾಪಸ್ ಅದು ಪುನರ್ಜೀವನ ಅಂದ್ರೆ ರೀಕನೆಕ್ಟ್ ಆಗಬೇಕು. ಕನೆಕ್ಟ್ ತಪ್ಪಿ ಹೋಗಿದೆ, ಭಗವಂತನ ದಾಸ ಅನ್ನೋದು ಕನೆಕ್ಷನ್ ತಪ್ಪಿ ಹೋಗಿದೆ. ಹೀಗಾದರೆ ಅವನು ಪೂರ್ಣ ಸ್ವತಂತ್ರವಾಗಿ ನಿಲ್ಲುತ್ತಾನೆ. ನೋಡಿ, ಯಾವಾಗ ನಾವು ಭಗವಂತನ ದಾಸ ಆಗ್ತೇವೆ ಆಗ ನಾವು ಪೂರ್ಣ ಸ್ವತಂತ್ರ ಅಂತ. ಪೂರ್ಣ ಸ್ವತಂತ್ರ. ಏಕೆಂದ್ರೆ ನಾನು ಲಾಸ್ಟ್ ಟೈಮ್ ನಿಮ್ಗೆ ಒಂದು ಎಕ್ಸಾಂಪಲ್ ಹೇಳಿದ್ದೇನೆ, ಇನ್ನೊಮ್ಮೆ ಹೇಳ್ತೇನೆ ನೋಡಿ. ಈ ಎಕ್ಸಾಂಪಲ್, ಒಬ್ಬ ಹುಡುಗ, ಅವನ ತಂದೆ ತುಂಬಾ ಸ್ಟ್ರಿಕ್ಟ್. ಅಂದ್ರೆ ಎಜುಕೇಶನ್ ಒಳ್ಳೆ ಕಳಿಸಿದಾರೆ, ಆದ್ರೆ ಆಚೆ ಫ್ರೆಂಡ್ಸ್ ಒಟ್ಟಿಗೆ ಹೋಗ್ಲಿಕ್ಕಿಲ್ಲ, ಬೇಡದ ಯಾವ್ದು ಮಾಡ್ಲಿಕ್ಕಿಲ್ಲ, ಬೇಡದಕ್ಕೆ ಹಣ ಕೊಡುವುದಿಲ್ಲ, ಆ ರೀತಿ.
ಕಡೆಗೆ ಅವನಿಗೆ ಸಾಕಾಯ್ತು, ಇಂಜಿನಿಯರಿಂಗ್ ಆಯ್ತು. ಇಂಜಿನಿಯರಿಂಗ್ ಆಗಿ ಅವನಿಗೆ ಅಮೆರಿಕದಲ್ಲಿ ಕೆಲಸ ಸಿಕ್ತು. ಕೆಲಸಕ್ಕೆ ಹೋಗುವ ಅವನಿಗೆ ತುಂಬಾ ಖುಷಿ ಆಯ್ತು. ಫ್ಲೈಟ್ ಅಲ್ಲಿ ಹೋಗುವ ಜಾಲಿ, ಅವ ಯೋಚನೆ ಮಾಡ್ತಾ ಇದ್ದಾನೆ. ಎಸ್ ಅಂದ್ರೆ ಅವನಿಗೆ $5,000, ಅವನು ಖರ್ಚು ಇರೋದು 1,000, 4,000 ಜಾಲಿ ಮಾಡ್ಬೋದು, ಹುಡುಗಿಯರೊಟ್ಟಿಗೆ ಪಬ್ಬಿಗೆ ಹೋಗ್ಬೋದು, ಇದೆಲ್ಲ ಖುಷಿಯಲ್ಲಿದ್ದಾನೆ. ಆದ್ರೆ ಅವ ಅಮೆರಿಕ ರೀಚ್ ಆಗ್ತಾನೆ, ಮನೆಗೆ ರೀಚ್ ಆಗ್ತಾನೆ, ಅವನಿಗೆ ಮೇಲ್ ಬಂದಿದೆ ತಂದೆದು. ಎಂತಂದ್ರೆ $4,000 ನೀನು ನನಗೆ ಕಳಿಸ್ಬೇಕಂತ. ಅವ ಆಯ್ತು, ಎಂತ ಜೀವನ ಪೂರ್ತಿ ನನ್ನನ್ನು ಬಿಡ್ಲಿಲ್ಲ ಈ ತಂದೆ, ಈಗ ಇಲ್ಲಿ ಬಂದ ಮೇಲೆ ನಾನು ಎಣಿಸಿದೆ ಜಾಲಿ ಮಾಡ್ಬೇಕಂತ, ಇಲ್ಲಿ ಕೂಡ ಬಿಡ್ಲಿಲ್ಲ. ಹಾಗೆ ಕಳಿಸ್ತಾ ಇದ್ದ, 4 ವರ್ಷ ಕಳಿಸಿದ. 4 ವರ್ಷದ ನಂತರ ಅವನಿಗೆ ತಂದೆ ಹೇಳ್ತಾರೆ, ನಿನ್ಗೆ ನಾನು ಹುಡುಗಿ ನೋಡಿದ್ದೇನೆ ಬಾ ಅಂತ. ಮತ್ತೆ ಬರ್ತಾನೆ, ಮದುವೆ ಎಲ್ಲ ಆಗ್ತದೆ. ಆಗ ತಂದೆ ಎಷ್ಟು 4,000 into 12 into 4 ಅಷ್ಟು ಹಣ ಚೆಕ್ ಅನ್ನು ಕೊಡ್ತಾರೆ. ದೊಡ್ಡ ಅಮೌಂಟ್ ಅದು. ಅವನಿಗೆ ಶಾಕ್ ಆಗ್ತದೆ. ಅಪ್ಪ, ನೀವು ನನ್ನಿಂದ ಹಣ ತಗೊಳ್ತಾ ಇದ್ರೆ ನೀವೆಂತ ಯೂಸ್ ಮಾಡ್ಲಿಲ್ಲ? ಇಲ್ಲ, ನನ್ಗೆ ಬೇಡ ನಿನ್ನ ಹಣ. ಆದ್ರೆ ನೀನು ಹೇಗೆ ಅಂದ್ರೆ, ಒಂದು ವೇಳೆ ನಿನ್ನ ಕೈಯಲ್ಲಿದ್ರೆ ನೀನು ಗೊತ್ತು, ನೀನೆಲ್ಲ ಬೇಡದಲ್ಲಿ ಯೂಸ್ ಮಾಡ್ತೀಯ ಅಂತ. ಅದಕ್ಕೆ ನಾನು ಎಂತ ತಗೊಂಡದ್ದು. ಈಗ ಗೊತ್ತು, ಈಗ ನಿಂದು ಹೋಮ್ ಮಿನಿಸ್ಟರ್ ಇದ್ದಾಳೆ, ಈಗ ನೀನು ಬೇಡದಕ್ಕೆ ಹೋಗುದಿಲ್ಲ, ಮನೆಯಲ್ಲೇ ತಿಂತೀಯ, ಎಲ್ಲ ಮಾಡ್ತೀಯ, ಹಾಗಾಗಿ ಈಗ ನೀನು ಕೊಡ್ತಾ ಇದ್ದಾರೆ. ಅದೇ ರೀತಿ ನಾವು ಕೂಡ ಈಗ ಅವನಾಗಿ ನಾವು ಅದಕ್ಕೆ ಭಗವಂತನಿಗೆ ಯಾಕೆ ಕೊಡ್ಬೇಕು ಕೆಲವರು ಹೇಳ್ತಾರಲ್ಲ ಈ ರೀತಿ, ಯಾಕಂದ್ರೆ ನಾವು ಬೇರೆದಕ್ಕೆ ಇಂದ್ರಿಯಸುಖಕ್ಕೆ ಯೂಸ್ ಮಾಡ್ತೇವೆ. ಭಗವಂತನ ಕೊಡ್ಬೇಕು, ಶಾಸ್ತ್ರ ಒಂದು 50% ಕೊಡ್ಲೇಬೇಕು, 50%. ಹಾಗೆ ಇದನ್ನು ನಾನು ಯಾಕೆ ಹೇಳಿದೆ ಅಂದ್ರೆ, ಈ ಉದಾಹರಣೆ ಮತ್ತೆ ನೋಡಿ ತಂದೆ ಅವನಿಗೆ ಕೊಟ್ಟು. ಅದೇ ರೀತಿ ಇಲ್ಲಿ ಕೂಡ ಹೇಳುವಂತದ್ದು, ಪೂರ್ಣ ನಿಲ್ಲುತ್ತಾನೆ ನೋಡಿ, ಪೂರ್ಣ ಸ್ವತಂತ್ರನಾಗಿ. ಯಾವಾಗ ಸೇವೆಯಲ್ಲಿ ತೊಡಗ್ತಾನೆ ಭಗವಂತನಿಗೆ ಗೊತ್ತಾಗ್ತದೆ, ಎಸ್, ಆಗ ಭಗವಂತ ಅವನಿಗೆ ಎಂತ ಕೊಡ್ಲಿಕ್ಕೆ ಕೂಡ ರೆಡಿ ಇರ್ತಾರೆ. ಈಗ ಪ್ರಭುಪಾದಿಗೆ ತುಂಬಾ ಹಣ ಕೊಟ್ಟು, ಅಮೆರಿಕಕ್ಕೆ ಹೋದ ಮೇಲೆ ತುಂಬಾ ಹಣ ಕೊಟ್ಟು ಪ್ರಭುಪಾದ ಅದನ್ನು ಭಗವಂತನ ಸೇವೆ ಯೂಸ್ ಮಾಡಿದ್ದಾರೆ. ಪ್ರಭುಪಾದ, ಲಕ್ಷ್ಮಿ ಇಸ್ ನಾಟ್ ಮೈನ್, ಲಕ್ಷ್ಮಿ ಇಸ್ ನಾರಾಯಣಸ್, ಐ ಆಮ್ ಯೂಸಿಂಗ್ ಫಾರ್ ನಾರಾಯಣ ಸೇವಾ. ಹಾಗಾಗಿ ಈ ನೆಲೆಗೆ ಬರ್ತಾನೆ, ಆಗ ಅವನ ನಿಜವಾಗಿ ಸ್ವಾತಂತ್ರ್ಯ. ಈಗ ನಾವೆಲ್ಲ ಸ್ವಾತಂತ್ರ್ಯ ಅಲ್ಲ, ನಾವು ಮಾಯಾ ಮುಷ್ಟಿಯಲ್ಲಿ ಇದ್ದೇವೆ. ನಾವು ಭಗವಂತನ ಶಾಶ್ವತ ಸೇವಕ ಅಂತ ನಾವು ತಿಳಿಬೇಕು. ನಮ್ದು ಸಂಬಂಧ ವಾಪಸ್ ಕನೆಕ್ಟ್ ಆಗ್ಬೇಕು. ಮತ್ತೆ ಆ ಸಂಬಂಧದಲ್ಲಿ ನಾವು ಸೇವೆ ಮಾಡ್ತಾ ಮಾಡ್ತಾ ನಾವು ಪೂರ್ಣ ಸ್ವತಂತ್ರ ಆಗ್ತೇವೆ. ಒಬ್ಬ ಜೀವಿಯ ಸ್ವಾತಂತ್ರ್ಯವು ಭೌತಿಕ ಸಂಪರ್ಕದಿಂದ ನಷ್ಟವಾಗ್ತದೆ. ಭೌತಿಕ ಸಂಪರ್ಕ ಯಾವಾಗ ಮಾಡ್ತೇವೆ ಆಗ ನಮ್ಮ ನಷ್ಟ ಆಗ್ತದೆ. ಯಾಕೆಂದ್ರೆ ಅವಳು ನಮ್ಮನ್ನು ಎಂತ ಒಂದು ಹಿಡಿತಲ್ಲಿ ಇರುವಂಥದ್ದು, ನಾವು ಎಣಿಸುವಂಥದ್ದು, ಮೂರ್ಖತನದಿಂದ ನಾವು ಎಣಿಸುವಂಥದ್ದು ನಾನು ಕಂಟ್ರೋಲರ್ ಅಂತ. ನಾನು ಕಂಟ್ರೋಲರ್, ನಾವು ಅವಳ ಕಂಟ್ರೋಲ್ ಅಲ್ಲಿ ಇದ್ದೇವೆ. ಅವಳು ನಮ್ಮನ್ನು ಆಟವಾಡಿಸ್ತಾ ಇರ್ತಾರೆ. ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಅವನು ಪೂರ್ಣ ಸ್ವಾತಂತ್ರ್ಯವನ್ನು ಹೊಂದಿದ್ದಾನೆ. ಯಾವಾಗ ಈ ರೀತಿ ಬಂದಾಗ ನಾವು ಭಗವಂತನ ಸೇವೆ ಮಾಡ್ತೇವೆ. ಆದ್ರಿಂದ ಅಲ್ಲಿ ಪ್ರಕೃತಿ ಗುಣಗಳ ಅಧೀನವಾಗಿರೋ ಪ್ರಶ್ನೆ ಇಲ್ಲ ನೋಡಿ. ಪ್ರಕೃತಿ ಗುಣ ಮುಟ್ಲಿಕ್ಕೆ ಆಗುದಿಲ್ಲ. ಪ್ರಭುಪಾದ ಮಾಯಾ ಕ್ಯಾನಾಟ್ ಟಚ್ ಮೀ. As far as I know, I have not done single sense gratification in this life. Maya cannot touch me. ಪ್ರಭುಪಾದ ಹೇಳಿದ್ರು, ನಾನು ಒಂದು ಕೂಡ ಇಂದ್ರಿಯ ಸುಖ ಮಾಡಲಿಲ್ಲ. ಅಂದ್ರೆ ಎಲ್ಲವೂ ಕೃಷ್ಣನ ಸೇವೆಗೆ. ನಾವು ನಮ್ದ ಎಂತ ಹೇಳುವಂಥದ್ದು, ನಮ್ಮ ಆಕ್ಟಿವಿಟೀಸ್, ನಮ್ಮ ಹಣ ಎಲ್ಲ ಇಂದ್ರಿಯ ಸುಖಕ್ಕೆ ಯೂಸ್ ಆಗ್ತಾ ಉಂಟು. ಮತ್ತೆ ನಮ್ಗೆ ಎಲ್ಲಿ ಸಂತೋಷ ಸಿಗುವಂಥದ್ದು? ನಾವು ಹೇಳುವಂಥದ್ದು, ಎಸ್ ಐ ವಾಂಟ್ ಹ್ಯಾಪಿನೆಸ್. ವೆದರ್ ಯು ಆರ್ ಯೂಸಿಂಗ್ ಎವ್ರಿಥಿಂಗ್ ಫಾರ್ ಕೃಷ್ಣ ಸರ್ವಿಸ್, ನೋ, ದೆನ್ ಹೌ ಯು ವಿಲ್ ಗೆಟ್ ಹ್ಯಾಪಿನೆಸ್? ಹೇಗೆ ಬರ್ತದೆ ಹ್ಯಾಪಿನೆಸ್? ಯು ವಿಲ್ ಗೆಟ್ ವೆನ್ ಯು ಯೂಸ್ ಎವ್ರಿಥಿಂಗ್ ಇನ್ ಕೃಷ್ಣ ಸರ್ವಿಸ್. ಹಾಗೆ ಪ್ರಭುಪಾದ, ಮಾಯಾ ಕ್ಯಾನಾಟ್ ಟಚ್ ಮೀ. ಆಸ್ ಫಾರ್ ಆಸ್ ಐ ಹ್ಯಾವ್ ನಾಟ್ ಡನ್ ಸಿಂಗಲ್ ಸೆನ್ಸ್ ಗ್ರಾಟಿಫಿಕೇಶನ್ ಇನ್ ದಿಸ್ ಲೈಫ್. ಒಂದು ಕೂಡ ಇಂದ್ರಿಯ ಸುಖ ಮಾಡಲಿಲ್ಲ. ಮಾಯ ಮುಟ್ಲಿಕ್ಕೆ ಆಗುವುದಿಲ್ಲ ನೋಡಿ. ಹಾಗೆ ಆದ್ರಿಂದ ಅಲ್ಲಿ ಪ್ರಕೃತಿ ಗುಣ ಅಧೀನವಾದ ಪ್ರಶ್ನೆ ಇಲ್ಲ. ಭಕ್ತನು ಈ ಸ್ಥಿತಿಯನ್ನು ಹೊಂದುತ್ತಾನೆ. ಆದ ಕಾರಣ ಅವನು ಅದರ ದೋಷವನ್ನು ಕಂಡ ಅನಂತರ ಭೌತಿಕ ಸುಖದ ಪ್ರವೃತ್ತಿಯನ್ನು ಕೈ ಬಿಡುತ್ತಾನೆ. ಓಕೆ, ಇದೆಲ್ಲ ನಮ್ಗೆ ನೋಡಿ, ಪ್ಯೂರ್ ಡಿವೋಟೀಸ್ನವರು ಒಂದು ಕ್ಷಣ ಕೂಡ ಮಾಯ ಹಿಡಿತದಲ್ಲಿ ಇಲ್ಲ. ಅವರೆಲ್ಲ ಎಂತಂದ್ರೆ ನಿತ್ಯ ಸಿದ್ಧಾಸ. ನಾವು ಹಾಗೆಲ್ಲ, ನಾವು ಮಾಯಾ ಹಿಡಿತದಲ್ಲಿ ಇರ್ತೇವೆ. ಆದ್ರೆ ಯಾವ ಕೃಷ್ಣನ ಶೆಲ್ಟರ್ಗೆ ಬರ್ತೇವೆ, ಸೇವೆ ಮಾಡ್ತಾ 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 ನಾವು ಕೂಡ ಮಾಯೆಯಿಂದ ಆಚೆ ಬರ್ತೇವೆ.
ಭಕ್ತ ಮತ್ತು ನಿರಾಕಾರವಾದಿಯ ನಡುವಿನ ಅಂತರವೇನೆಂದರೆ ನಿರಾಕಾರವಾದಿ ಪರಮಪುರುಷನೊಂದಿಗೆ ಐಕ್ಯವಾಗಿ ಬಯಸುವುದು. ಭಕ್ತನಿಗೆ ಇದು ಇಚ್ಛೆವೇ ಇಲ್ಲ, ಇದು ತುಚ್ಛ. ವೈಷ್ಣವ ದೇವರಲ್ಲಿ ದೇವರಾಗುವಂಥದ್ದು ಇಲ್ಲ. ಅವೆಂತಂದ್ರೆ ಐ ಆಲ್ವೇಸ್ ವಾಂಟ್ ಟು ಬಿಕಮ್ ಯುವರ್ ಸರ್ವೆಂಟ್. ಮೂಲೆಯಲ್ಲಿ ಇರ್ತಾನೆ ಅವನು ಬೇಕಿದ್ರೆ, ಐ ವಾಂಟ್ ಟು ಬಿಕಮ್ ಸರ್ವೆಂಟ್, ಐ ಡೋಂಟ್ ವಾಂಟ್ ದಿಸ್ ಆಸನ. ದಿಸ್ ಆಸನ ಇಸ್ ಫಾರ್ ಕೃಷ್ಣ. ಅವ ಕೂತ್ಕೊಳ್ಬೇಕು ಭಗವಂತ ಇಲ್ಲಿ, ನಾನು ಅಲ್ಲಿ ಮೂಲೆಯಲ್ಲಿ ಅವನ ಪಾದದ ಅಡಿಯಲ್ಲಿ ಇರ್ಬೇಕು. ಇದು ಭಕ್ತ. ಆದ್ರೆ ಈ ನಿರಾಕಾರವಾದಿ ಆ ಭಗವಂತನ ಸೀಟಲ್ಲಿ ಕೂತ್ಕೊಳ್ಳಿಕ್ಕೆ. ನಿಮ್ಗೆ ಮೊನ್ನೆ ಒಂದು ಎಕ್ಸಾಂಪಲ್ ಹೇಳಿದೆ, ಇನ್ನೊಮ್ಮೆ ಹೇಳ್ತೇನೆ. ಹೇಗೆಂದ್ರೆ ಈ ಡೋಬಿಯವ ರಾಜ ಬರ್ತಾನೆ ರಥದಲ್ಲಿ. ಆಗ ಅವ ಬಟ್ಟೆ ತಗೊಂಡು ಅದನ್ನು ವಾಶ್ ಮಾಡ್ಲಿಕ್ಕೆ ಅವನ ಕೆಲಸ. ಅವೇಳೊಂದು ಬಟ್ಟೆ ಕೊಟ್ಟ ಮೇಲೆ ಕೆಳಗೆ ಅವ ಹೋಗಿ ಕೂತ್ಕೊಳ್ಳುವಂಥದ್ದು ರಾಜನ ರಥದಲ್ಲಿ ರಾಜ ಕೂತ್ಕೊಳ್ಬೇಕು. ಹಾಗೆ ಈ ನಿರಾಕಾರವಾದಿ ಡೋಬಿಯವ, ಕೃಷ್ಣ ರಾಜ. ಅವರಿಗೆ ನಿರಾಕಾರವಾದಿಗಳಿಗೆ ಆ ಕೃಷ್ಣನ ಸಿಂಹಾಸನ ಕೂತ್ಕೊಳ್ಳಿಕ್ಕೆ ಇಚ್ಛೆ. ಇದು ತುಂಬಾ ತುಚ್ಛ ಇದು. ವೈಷ್ಣವನಿಗೆ ಇಂಥ ಥಾಟ್ ಬಂದ್ರೆ ಅವ ಕೃಷ್ಣ ನನ್ನಿಂದ ದೊಡ್ಡ ತಪ್ಪಾಯ್ತು ಕೃಷ್ಣ, ನನಗೆ ಈ ಯೋಚನೆ ಬಂತು ಕೃಷ್ಣ, ನನಗೆ ಯಾಕೆ ಈ ಯೋಚನೆ ಬಂತು ಕೃಷ್ಣ, ನನಗೆ ಬಾಸ್ ಆಗುವ ಯೋಚನೆ ಬಂತು ಕೃಷ್ಣ, ನಾನು ದಾಸ ನಿನ್ನ, ಯಾಕೆ ಬಂತು, ನನಗೆ ಪನಿಷ್ಮೆಂಟ್ ಕೊಡು ಕೃಷ್ಣ. ಈ ರೀತಿ ಹೇಳ್ತಾನೆ ವೈಷ್ಣವನಿಗೆ ಅಪ್ಪಿತಪ್ಪಿ ಇಂತ ಯೋಚನೆ ಬಂದ್ರೆ ಅವ ಬೇಡ್ತಾನೆ, ನನಗೆ ಪನಿಷ್ಮೆಂಟ್ ಬೇಕು, ನನಗೆ ಶಿಕ್ಷೆ ಕೊಡು, ಯಾಕೆ ಈ ಯೋಚನೆ ಬಂತು ನನಗೆ ಈ ಯೋಚನೆ. ಈ ರೀತಿ ಯೋಚನೆ ಮಾಡ್ತಾನೆ ವೈಷ್ಣವ. ಹಾಗಾಗಿ ವೈಷ್ಣವನಿಗೆ ದೇವರಲ್ಲಿ ದೇವರಾಗುವಂತ ಇಚ್ಛೆ ಇಲ್ಲ. ಅಪ್ಪಿತಪ್ಪಿ ಬಂದ್ರೂ ಕೂಡ ಇದಾಗ್ತವ, ಟೋಟಲಿ ಯು ವಿಲ್ ಬಿ ಫ್ರೈಟೆಂಡ್. ಹೆದರಿಕೆಯಲ್ಲಿ ಇರ್ತದೆ ಅವನಿಗೆ, ಯಾಕೆ ನನಗೆ ಈ ಯೋಚನೆ ಬಂತು ಅಂತ. ಹಾಗೆ ಆ ಮೂಲಕ ಆತಂಕರಹಿತವಾಗಿ ಸುಖಿಸಲು ಯತ್ನಿಸೋಣ. ನಿರಾಕಾರವಾದಿಗೆ ಆತಂಕ, ಆದ್ರೆ ಅವ್ರು ಯಾವಾಗ ಆತಂಕದಲ್ಲಿ ಇರ್ತಾರೆ. ಆದ್ರೆ ಭಕ್ತನು ಭೋಗದ ಮನೋಭಾವವನ್ನು ಪೂರ್ಣವಾಗಿ ತ್ಯಜಿಸ್ತಾನೆ. ಅವನಿಗೆ ಬೇಡ, ಎಂಜಾಯರ್ ನೀನು, ನಾನು ಎಂಜಾಯರ್ ಅಲ್ಲ. ಭಗವಂತನ ದಿವ್ಯ ಪ್ರೇಮ ಸೇವೆಯಲ್ಲಿ ನಿರತನಾಗುತ್ತಾನೆ. ಭಗವಂತನ ಸೇವೆಯಲ್ಲಿ ರಾತ್ರಿ ಆಗಲು ಅವನಿಗೆ ಊಟ ಬೇಡ, ನಿದ್ದೆ ಬೇಡ, ಯಾವುದು ಬೇಡ, ಕಾನ್ಸ್ಟೆಂಟ್ ಆಗಿ ಭಗವಂತನ ಸೇವೆಯಲ್ಲಿ ಇರ್ತಾನೆ ಯಾವಾಗಲೂ. ಅದು ಅವನ ವೈಭವಾನ್ವಿತ ಸಹಜ ಸ್ಥಾನವಾಗಿದೆ. ಆ ಕಾಲದಲ್ಲಿ ಅವನು ಈಶ್ವರ ಅಥವಾ ಪೂರ್ಣವಾಗಿ ಸ್ವತಂತ್ರ. ಹಾಗಾಗಿ ಈ ನೆಲೆಯಲ್ಲಿರುವುದು ನಮ್ಮ ನಿಜವಾದ ಸ್ವತಂತ್ರ. ಪರಮ ಸ್ವತಂತ್ರನಾದ ಕೃಷ್ಣನೇ ನಿಜವಾದ ಈಶ್ವರ ಅಥವಾ ಪರಮೇಶ್ವರನಾಗಿದ್ದಾನೆ. ಪರಮೇಶ್ವರ ಕೃಷ್ಣ ಭಗವತ್ ಸೇವೆಯಲ್ಲಿ ತೊಡಗಿದಾಗ ಮಾತ್ರ ಜೀವಿ ಈಶ್ವರನಾಗುತ್ತಾನೆ. ನೋಡಿ, ಯಾಕೆಂದ್ರೆ ನಮ್ಮಲ್ಲಿ ಕ್ವಾಲಿಟಿ ಉಂಟು, ಸಚ್ಚಿದಾನಂದ ಕ್ವಾಲಿಟಿ ಉಂಟು. ಸತ್ ಅಂದ್ರೆ ಇಟರ್ನಲ್, ಚಿತ್ ಅಂದ್ರೆ ನಾಲೆಜ್, ಆನಂದ ಅಂದ್ರೆ ಬ್ಲಿಸ್. ಈ ಕ್ವಾಲಿಟಿ ಆತ್ಮದಲ್ಲಿ ಉಂಟು. ಹಾಗೆ ಆ ರೀತಿ ನಾವು ಅದಕ್ಕೆ ಕೆಲವೊಮ್ಮೆ ಅಂತಂದ್ರೆ ಈ ವರ್ಡ್ ಎಲ್ಲ ನಾವು ಮಿಸ್ ಅಂಡರ್ಸ್ಟ್ಯಾಂಡಿಂಗ್ ಮಾಡಬಾರ್ದು. ನಾವು ನಮ್ದು ಇದನ್ನು ಕೊಡ್ತೇವೆ, ನಮ್ದು ಅಂಡರ್ಸ್ಟ್ಯಾಂಡಿಂಗ್ ಕೊಡಬಾರ್ದು. ನಾವು ಆಚಾರ್ಯರು ಎಂತ ಹೇಳಿದ್ದಾರೆ ಅದರ ಪ್ರಕಾರ ನಡಿಬೇಕು. ನಾವು ಜೀವಿ ಈಶ್ವರನಾಗ್ತಾನೆ. ಜೀವಿ ಈಶ್ವರ ಯಾವ ರೀತಿಯಲ್ಲಿ ಈಶ್ವರ? ಕ್ವಾಲಿಟಿಯಲ್ಲಿ, ಸಚ್ಚಿದಾನಂದ ಕ್ವಾಲಿಟಿ ನಮ್ಮ ಆತ್ಮದಲ್ಲಿ. ಆದ್ರೆ ಅವ ಯಾವಾಗಲೂ ಕೆಳಗೆ ಅಧೀನದಲ್ಲಿ ಇರ್ತಾನೆ. ಪ್ರಭು ಹೇಳುವಂಥದ್ದು, ಸಪೋಸ್ ಕಿಂಗ್ ಪರ್ಸನ್ ಇಸ್ ಸರ್ವಿಂಗ್ ಕಿಂಗ್, he will be also like king, means you will get all the facilities what king is getting. ಈಗ ಪ್ರಧಾನಮಂತ್ರಿ ತುಂಬಾ ಪಾಶ್ ಕಾರಲ್ಲಿ ಹೋಗ್ತಾರೆ, ಅವರ ಸೇವಕರು ಆ ಕಾರಲ್ಲಿ ಒಳಗೆ ಕೂತ್ಕೊಳ್ತಾರೆ. ಈ ಗಾರ್ಡ್ಸ್, ಗನ್ಮೆನ್ ಅವರೆಲ್ಲ ದೇ ಆರ್ ಸರ್ವೆಂಟ್ಸ್. ಹಾಗಾಗಿ ಅದೇ ರೀತಿ ನಾವು ಇದನ್ನು ತಗೊಳ್ಬೇಕು ಅಷ್ಟೇ. ಅಂದ್ರೆ ಭಗವಂತನ ಪ್ರೇಮ ಸೇವೆಯಿಂದ ಪಡೆದ ದಿವ್ಯಾನಂದವೇ ನಿಜವಾದ ಸ್ವಾತಂತ್ರ್ಯವಾಗಿದೆ. ಅದೇ ಭಗವಂತ ಸೇವೆ, ಪ್ರೇಮ ಸೇವೆಯಿಂದ ಮಾಡುವಂತ ನಮಗೆ ಆನಂದ ಸಿಗ್ತದೆ, ಅದು ನಿಜವಾದ ಸ್ವಾತಂತ್ರ್ಯ. ಎಸ್ ಹರೇ ಕೃಷ್ಣ. ಎಸ್ ಹರೇ ಕೃಷ್ಣ. ವಾಂಚಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೋ ಚ ಪದ್ಮನಾಭ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವ ವೃಂದ ಕಿ ಜೈ. ನಾಮಾಚಾರ್ಯ ಶ್ರೀ ಹರಿದಾಸ್ ಠಾಕೂರ್ ಜೈ.